ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ಎಲ್ರಿಗೂ ಶುಭ ಸಂಜೆ. ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಈ ಒಂದು ವಠಾರದಲ್ಲಿರುವಂತಹ ಈ ಶಾರದಾ ಮಂದಿರದಲ್ಲಿ ಇದೀಗ 90ನೇ ವರ್ಷದ ಶಾರದೋತ್ಸವದ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು. ಈ ಒಂದು ಪುಣ್ಯ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಶಾರದಾಂಬೆಯ ಒಂದು ದಿವ್ಯ ಸನ್ನಿಧಿಯಲ್ಲಿ ಅನೇಕ ಕಲಾವಿದರಿಗೆ ಅವರ ಒಂದು ಪ್ರತಿಭಾ ಪ್ರದರ್ಶನ ಮಾಡುವಂಥ ಒಂದು ಸದಾವಕಾಶ, ಒಂದು ಸುಯೋಗ ಸಿಕ್ಕುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಂಜೆ, ಈ ಒಂದು ಸಂದರ್ಭ ವೇದಿಕೆಯಲ್ಲಿ ಕಲಾ ಪ್ರದರ್ಶನ ಕೊಡಲಿಕ್ಕೆ ಬರ್ತಿರುವಂಥ ಒಂದು ಸಂಸ್ಥೆ ನಮ್ಮ ಪುತ್ತೂರಿನ ಒಂದು ಹೆಮ್ಮೆಯ ಸಂಸ್ಥೆ ಅಂತ ಹೇಳ್ಬೋದು. ಕಲಾರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂಥದ್ದು, ಜೊತೆಗೆ ಹಲವು ಊರುಗಳಲ್ಲಿ ತನ್ನ ಕಲಾ ಪ್ರದರ್ಶನ ನೀಡಿದ ಮನೆ ಮಾತಾಗಿರುವಂತಹ ಭಾವನಾ ಕಲಾ ಆರ್ಟ್ಸ್ ಪುತ್ತೂರು ಈ ತಂಡದ ಈ ಒಂದು ಸದಸ್ಯರ ಪ್ರತಿಭಾ ಪ್ರದರ್ಶನದ ಒಂದು ವೇದಿಕೆಗೆ ತಮ್ಮೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಾನು ವಿನೋದ್ ಆಚಾರ್ಯ ಪುತ್ತೂರು. ಇದೀಗ ವೇದಿಕೆಯಲ್ಲಿ ಕಾರ್ಯಕ್ರಮ ಶುರು ಮಾಡುವಂತ ಹೊತ್ತು ಯಾವತ್ತಿನಂತೆ ಸರ್ವ ವಿಘ್ನ ವಿನಾಶಕನಾದಂತಹ ಶ್ರೀ ವಿಘ್ನೇಶ್ವರನ್ನು ಸ್ತುತಿಸಿಕೊಂಡು ಕಾರ್ಯಕ್ರಮ ಶುರು ಮಾಡುವಂಥ ನಮ್ಮ ಪರಿಪಾಠ, ನಮ್ಮ ಸಂಪ್ರದಾಯ, ನಮ್ಮ ನಂಬಿಕೆ. ಅದೇ ರೀತಿ ಇವತ್ತು ಪುತ್ತೂರಿನ ಸಿರಿಕಂಠದ ಗಾಯಕರು ಪುತ್ತೂರು ಚಂದ್ರಶೇಖರ್ ಹೆಗಡೆ ಅವರ ಒಂದು ಸಿರಿಕಂಠದಲ್ಲಿ ಶ್ರೀ ವಿಘ್ನೇಶ್ವರನ ಸ್ತುತಿಯ ಜೊತೆ, ದೇವಿಯ ಸ್ತುತಿಯ ಜೊತೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಚಪ್ಪಾಳೆಯ ಆಶೀರ್ವಾದ ನಮ್ಮೆಲ್ಲ ಕಲಾವಿದರ ಮೇಲೆ ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ಇದೀಗ ಪುತ್ತೂರು ಚಂದ್ರಶೇಖರ್ ಹೆಗಡೆ. ಹಲೋ ಹಲೋ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये.
ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಂ ಸಂಗೀತ ಪ್ರಿಯೇ ದೇವಿ ನಮಸ್ತಸ್ಯೈ ನಮೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಂದಿತೆ ನಮ್ಮ ಮುದ್ದು ಶಾರದೆ ವಂದಿತೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿತೆ ನಮ್ಮ ಮುದ್ದು ಶಾರದೆ ಇಂದೀವರಾಕ್ಷಿ ಸತಾನಂದನ ಪ್ರಿಯ ದೇವಿ ಇಂದೇವರಾಕ್ಷಿ ಸತಾನಂದನ ಪ್ರಿಯ ದೇವಿ ಕುಂದು ನೋಡದೆ ಶ್ರುತಿ ಬಂದೆ ಜ್ಞಾನವ ನೀಡೆ ಕುಂದು ನೋಡದೆ ಶ್ರುತಿ ಬಂದೆ ಜ್ಞಾನವ ನೀಡೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ವ್ಯಾಸನೆ ಸುಖದಾಯಕಿ ಸುರ ರಾಧಾರಾಧಿಕೆ ವಿಶ್ವನಾಯಕಿ ವಿಧಾವ್ಯಾಸನೆ ಸುಖದಾಯಕಿ ಸುರನಾಧಾರಾಧಿಕೆ ವಿಶ್ವನಾಯಕಿ ಪ್ರೀತೆ ದುರಿತೆ ಶಿವ ಮಾತೆ ಸಗುಣಮಣಿ ರಾತೆ ವೇದಪನಿಷತ್ಗೀತೆ ಭಗೆ ವಿಮತೆ ಪ್ರೀತೆ ದುರಿತೆ ಶಿವ ಮಾತೆ ಸಗುಣಮಣಿ ರಾತೆ ವೇದನಿ ಘೋಷಗೀತೆ ಭಗೆ ವಿಮತೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಕೋಕಿಲವಾಣಿ ಕವಿ ಸೇವಿತೆಯನ್ನ ವಾಕುಲಾಲಿಸಿ ಮುನಿ ವಂದಿತೆ ಕೋಕಿಲವಾಣಿ ಕವಿ ಸೇವಿತೆಯನ್ನ ವಾಕುಲಾಲಿಸಿ ಮುನಿ ವಂದಿತೆ ಕೋಕನೆಂದು ಸುವಿವೇಕ ಬುದ್ಧಿಯ ನಿಂತು ಸಾಕು ಸಜ್ಜನರನ್ನು ವಾಕು ವಂದಿಸುತ್ತಾಯೆ ಕೋಕನೆಂದು ಸುವಿವೇಕ ಬುದ್ಧಿಯ ನಿಂತು ಸಾಕು ಸಜ್ಜನರನ್ನು ವಾಕು ವಂದಿಸುತ್ತಾಯೆ ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಪಾತಕಿಗಳ ಒಡನಾಡಿನ ನಿನ್ನ ಪೂಜಾ ಜಪದ ಭಜಿಸ ಹೋದೆನ ಪಾತಕಿಗಳ ಒಡನಾಡಿನ ನಿನ್ನ ಪೂಜಾ ಜಪದ ಭಜಿಸ ಹೋದೆನ ಪಾತಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲನಂದ್ರಿ ಜಿತಮೃತ ಹುನಿಸು ಪಾತಕವೆನಿಸದೆ ಸೀತಾರಮಣ ಜಗನ್ನಾಥ ವಿಠಲನಂದ್ರಿ ಗೀತಾಮೃತ ಹುಣಿಸು ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಇಂದೇವರಾಕ್ಷಿ ಸತಾನಂದನ ಪ್ರಿಯ ದೇವಿ ಇಂದೇವರಾಕ್ಷಿ ಸತಾನಂದನ ಪ್ರಿಯ ದೇವಿ
ಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ ಚಂದಿರ ವದನೆ ಶಾರದೆ ವಂದಿಪೆ ನಮ್ಮ ಮುದ್ದು ಶಾರದೆ. ಶಾರದೆಯ ಒಂದು ದಿವ್ಯ ಸನ್ನಿಧಿಯಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮ ವಿಘ್ನೇಶ್ ವಿಶ್ವಕರ್ಮ ಅವರ ಸಾರಥ್ಯದ ಭಾವನಾ ಕಲಾ ಆರ್ಟ್ಸ್ ಈ ಒಂದು ತಂಡದ ಕಡೆಯಿಂದ ಮುಂದೆ ಕಾರ್ಯಕ್ರಮ ಮುಂದುವರಿಸುತ್ತಾ ಒಂದು ಪುತ್ರನ ಒಂದು ನಾಟ್ಯ ಮಯೂರ್ ಅಂತ ಹೇಳಬೇಕು ಈ ಒಂದು ಪ್ರತಿಭೆಯನ್ನು. ಯಾಕಂತ ಹೇಳಿದ್ರೆ ಸಾಕಷ್ಟು ವೇದಿಕೆಯಲ್ಲಿ ತನ್ನ ಒಂದು ಹೆಜ್ಜೆಗಳ ಮೂಲಕ ಸಾಕಷ್ಟು ಹೆಸರು ಮಾಡಿದಕ್ಕೆ ಈಕೆ ಸಣ್ಣ ಪ್ರಾಯದಲ್ಲೇ ಅನೇಕ ವೇದಿಕೆಗಳಲ್ಲಿ ಪ್ರದರ್ಶನ ಕೊಟ್ಟಂತಹ ಸನುಷ ಅರಸಿನಮಕ್ಕಿ ವೇದಿಕೆಯಲ್ಲಿ ನಾಟ್ಯ ಮಯೂರಿ ಎಂದೇ ಬರ್ತಾ ಇರುವಂತದ್ದು ಒಂದು ಸುಂದರವಾದ ಭರತನಾಟ್ಯ ವೇದಿಕೆಯಲ್ಲಿ ಬರುತ್ತಿರುವಂತಹ ಈ ಒಂದು ಪುಟ್ಟ ಕಲಾವಿದನು ತಮ್ಮ ಎಲ್ಲರ ಒಂದು ಪ್ರೀತಿಯ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಶ್ರೀ ಮಹಾಗಣಪತಿಂ ಭಜೇಹಂ. 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 ಶ್ರೀ शिवात्मजं षण्मुखाग्रजं श्रीमहागणपतिं भजेहं. शिवात्मजं षण्मुखाग्रजं श्रीमहागणपतिं भजेहं. शिवात्मजं षण्मुखाग्रजं श्रीमहागणपतिं भजेहं. शिवात्मजं षण्मुखाग्रजं श्रीमहागणपतिं सिद्धगणसेवितं विघ्ननाशकम्. सिद्धगणसेवितं विघ्ननाशकम्. सिद्धगणसेवितं विघ्ननाशकम्. सिद्धगणसेवितं विघ्ननाशकम्. शीघ्रवर प्रसाददायकम्. सिद्धगणसेवितं विघ्ननाशकम्. शीघ्रवर प्रसाददायकम्.
ಅತಿ ಸುಂದರವಾದ ಒಂದು ನೃತ್ಯ ವೇದಿಕೆಯಲ್ಲಿ ಬಂದಿರುವಂತಹ ಸನುಷಾ ಅರಸಿನ ಮಕ್ಕಿಯವರ ಒಂದು ಪ್ರತಿಭೆಯನ್ನು ನಾವು ಗಮನಿಸ್ತೇವೆ. ಇಲ್ಲಿ ವೇದಿಕೆಯಲ್ಲಿ ಈ ಒಂದು ನವರಾತ್ರಿಯ ಈ ಒಂದು ದಿವ್ಯ ಸಂದರ್ಭದಲ್ಲಿ ಬಂದಂತ ಎಲ್ಲ ಕಲಾವಿದರಿರ್ಬೋದು, ಮಾತಿರ್ಬೋದು, ಹಾಡಿರ್ಬೋದು ಅಥವಾ ನೃತ್ಯ ಇರ್ಬೋದು, ಎಲ್ಲ ಕೂಡ ಕಲಾಮಾತೆ ಶಾರದೆಗೆ ಒಂದು ನೈವೇದ್ಯದಿಂದ ಸಮರ್ಪಣೆ ಮಾಡುವಂಥದ್ದು. ಆ ಕಲಾಮಾತೆಯ ವರಪ್ರಸಾದ ತಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಕಲಾವಿದರಿಗೆ ಒದಗಿ ಬಂದ್ರೆ ಅದುವೇ ತುಂಬಾ ಒಂದು ಅದ್ಭುತವಾಗಿರುವಂಥದ್ದು. ಅದೊಂದು ಅನುಭೂತಿಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಇರುವಂಥದ್ದು. ಹಾಗಾಗಿ ವೇದಿಕೆಯಲ್ಲಿ ಮುಂದಿನ ಒಂದು ನೃತ್ಯ ಬರ್ತಾ ಇರುವಂಥದ್ದು ಶ್ರೀ ದೇವಿಯ ಒಂದು ಸ್ತುತಿ. ದೇವಿ ಶಾರದೆ ಹೌದು, ಲಕ್ಷ್ಮಿ ಹೌದು, ಚಾಮುಂಡಿ ಹೌದು, ದುರ್ಗಿಯೂ ಹೌದು, ಎಲ್ಲವೂ ಹೌದು, ಎಲ್ಲವೂ ಕೂಡ ಆಕೆ ಎಂದು ನಂಬಿಕೊಂಡಿರುವಂಥದ್ದು ನಾವು. ಅಂಥ ಒಂದು ದೇವಿಯ ಸ್ತುತಿಯ ಒಂದು ಸುಂದರವಾದ ನೃತ್ಯ ಇದೀಗ ವೇದಿಕೆಯಲ್ಲಿ ವಿಟ್ಲದ ಕಲಾವಿದೆಯವರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪುತ್ತೂರಿನ ಪ್ರೇಕ್ಷಕರು ಪ್ರೀತಿಯಿಂದ ಅವರನ್ನು ಸ್ವಾಗತಿಸಿ ನಮ್ಮ ವೇದಿಕೆಯ ಮೇಲೆ ಇದೀಗ ಶ್ರೀ ದೇವಿ ಸ್ತುತಿಯ ಒಂದು ಸುಂದರವಾದ ನೃತ್ಯ. ಮನವಗೆಲ್ಲೋ ಲೀಲೆ ಮುಗುಳು ನಗುವಲ್ಲೇ ಮನವಗೆಲ್ಲೋ ಲೀಲೆ
ಸುಂದರಿ ಮಾಧವಿ ಸಹೋದರಿ ಹೇಮಮಯಿ ನಿಗಣವಂದಿತ ಮೋಕ್ಷಪ್ರದಾಯಿನಿ ಮಂಜುಳಭಾಷಿಣಿ पंकजवासिनि देव सुपूजित सद्गुणवर्षिणि शान्ति जय जय हे मधुसूदन गामिनी आदिलक्ष्मी जय पालय ಹಾಗೆ ಒಂದು ಚಪ್ಪಾಳೆ ಸದ್ದು ಜೋರಾಗಿ ಕೇಳಿದರೆ ಒಳ್ಳೆಯದು. ನಮ್ಮ ಮಕ್ಕಳಿಗೆ, ನಮ್ಮ ಕಲಾವಿದರಿಗೆ ಒಂದು ಹಸಿವು ಜಾಸ್ತಿ. ಯಾವುದು ಅಂತ ಹೇಳಿದರೆ ತಮ್ಮೆಲ್ಲರ ಒಂದು ಚಪ್ಪಾಳೆ ಹಸಿವು ಜಾಸ್ತಿ. ಆ ಚಪ್ಪಾಳೆಯಲ್ಲಿರುವಂತಹ ದೇವರ ಒಂದು ಅನುಗ್ರಹದ ಮೂಲಕ ಮತ್ತಷ್ಟು ಕಲಾವಿದರ ಮತ್ತಷ್ಟು ಕಡೆ ಅವರಿಗೆ ತಮ್ಮ ಒಂದು ಕಲೆಯ ಪ್ರದರ್ಶನ ಮಾಡಲಿಕ್ಕೆ ಶಕ್ತಿ ಸಂಚಯ ಆಗುವಂಥದ್ದು ಅಂತ ಹೇಳ್ಕೊಳ್ತಾ ಕಾರ್ಯಕ್ರಮ ಮಧ್ಯೆ ಮುಂದುವರಿಸುವ. ಆವಾಗಲೇ ಹೇಳಿದೆ ದೇವಿ ಸ್ತುತಿಯ ನೃತ್ಯ, ಅದು ಇವಾಗ ಬರ್ತಿರುವಂಥದ್ದು ವೇದಿಕೆಯಲ್ಲಿ. ನಮ್ಮ ಸಾಂದೀಪನಿ ವಿಹಾರದ ವಿದ್ಯಾರ್ಥಿನಿಯರು ವೇದಿಕೆಗೆ ಹೆಚ್ಚಾಗ್ತಿದ್ದಾರೆ. ನಾವೆಲ್ಲ ಕಣ್ತುಂಬಿಕೊಳ್ಳುವ. ಯಾಕಂತ ಹೇಳಿದ್ರೆ ಶ್ರೀ ದೇವಿ ಅಂತ ಹೇಳಿದ್ರೆ ಶಕ್ತಿ ಸ್ವರೂಪಿಣಿ ಅಂತೇಳಿ ಅರ್ಥ. ಶಾರದೆ ಹೌದು, ನಮಗೆ ಲಕ್ಷ್ಮಿ ಹೌದು, ಯಾವುದಕ್ಕೂ ಕೂಡ ನಮಗೆ ದೇವಿಯೇ ನಮಗೆ ಮೂಲಾಧಾರ ಕೂಡ ಅಂತ ಹೇಳ್ಕೊಳ್ತಾ ಪ್ರೀತಿಯಿಂದ ಸ್ವಾಗತಿಸುವ ವೇದಿಕೆಗೆ ಸಾಂದೀಪನಿ ವಿಹಾರದ ಈ ವಿದ್ಯಾರ್ಥಿನಿಯರನ್ನು.
ಶೈಲಸುತೆ ರಮ್ಯಕ ಬರ್ತೀನಿ ಶೈಲಸುತೆ ಶ್ರೀದೇವಿಯ ಅವತಾರಗಳು ಬಹುಶಃ ಶ್ರೀದೇವಿ ಮಹಾತ್ಮೆಯನ್ನು ನೋಡಿದರೆ ನಮಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ಶ್ರೀದೇವಿ ಅಂತ ಹೇಳಿದ ಕೂಡಲೇ ಒಂದು ಶಕ್ತಿಯ ಸಂಚಯ ಆಗುವಂಥದ್ದು, ಮೈಯಲ್ಲಿ ರೋಮಾಂಚನ ಆಗುವಂಥದ್ದು, ಅದ್ಭುತವಾದ ನೃತ್ಯ ಪ್ರದರ್ಶಿಸಿದರು ನಮ್ಮ ನೃತ್ಯ ಕಲಾವಿದೆಯರು. ಕಾರ್ಯಕ್ರಮ ಮತ್ತೆ ಮುಂದುವರಿಸುವ ಬಂಧುಗಳೇ, ಭಾವನಾ ಕಲಾ ಆರ್ಟ್ಸ್ ತಂಡದ ಮೂಲಕ ವೇದಿಕೆಯಲ್ಲಿ ನವರಾತ್ರಿಯ ಒಂದು ಸಂದರ್ಭದಲ್ಲಿ ಶ್ರೀ ಶಾರದಾಂಬೆಯ ದಿವ್ಯ ಸನ್ನಿಧಾನದಲ್ಲಿ ವೇದಿಕೆಯ ಮೇಲೆ ಅನೇಕ ಕಲಾವಿದರು ಮೊನ್ನೆಯಿಂದ ಶುರು ಮಾಡಿದರೆ ಈ ಒಂದು ಕಲಾ ಪ್ರದರ್ಶನವನ್ನು ಇವತ್ತಿನ ಈ ಒಂದು ದಿನ ಈ ಒಂದು ಸಂಜೆಯಲ್ಲಿ ಭಾವನಾ ಕಲಾ ಆರ್ಟ್ಸ್ ಪುತ್ತೂರು ತಂಡದ ಈ ಒಂದು ಪ್ರತಿಭಾ ಪ್ರದರ್ಶನ ಆಗ್ತಾ ಇರುವಂಥದ್ದು. ಮುಂದೆ ವೇದಿಕೆಯಲ್ಲಿ ಒಂದು ನೃತ್ಯ ಬರುವಂಥದ್ದು ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಅಂತ ಹೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದಲ್ಲಿ ಗಂಡು ಕಲೆಯಲ್ಲಿ ತಾವು ಕಮ್ಮಿ ಇಲ್ಲ ಅಂತ ನಮ್ಮ ಮಹಿಳೆಯರು ಸಾಧಿಸಿ ತೋರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮಹಿಳಾ ಯಕ್ಷಗಾನ ಕೂಡ ತುಂಬ ದೊಡ್ಡ ಮಟ್ಟಿಗೆ ಈಗ ಜನಮಾನಸವನ್ನು ಆವರಿಸ್ತಾ ಇರುವಂಥದ್ದು. ಅದೇ ರೀತಿ ವೇದಿಕೆಯ ಮೇಲೆ ಕಿಶೋರಿ ಬರ್ತಾ ಇದ್ದಾಳೆ, ಒಬ್ಬಳು ಲಾವಣ್ಯ ಬಡಗುತಿಟ್ಟಿನ ಯಕ್ಷಗಾನ ಶೈಲಿಯ ಒಂದು ಯಕ್ಷ ನೃತ್ಯದ ಮೂಲಕ ನಿಮ್ಮ ಮುಂದೆ ಬರ್ತಾ ಇರುವಂತಹ ಈ ಒಂದು ಕಲಾವಿದೆಯನ್ನು ತುಂಬ ಪ್ರೀತಿಯಿಂದ ನೀವು ಸ್ವಾಗತಿಸಬೇಕಾದ್ದು ಎರಡು ಕೈ ಸೇರಿಸಿ ಜೋರಾದೊಂದು ಚಪ್ಪಾಳೆ ತಟ್ಟುವ ಮೂಲಕ ಅಂತ ಹೇಳ್ಕೊಳ್ಳುತ್ತಾ ವೇದಿಕೆಯಲ್ಲಿ ಯಕ್ಷ ನೃತ್ಯ ಇದೀಗ ಲಾವಣ್ಯ ಇವರಿಂದ. ಹಲವಂಗೆದಿ ನೀರೊಳು ಮುಳುಗೇಳುತ್ತಾ
ಒಂದು ಯಕ್ಷ ನೃತ್ಯ ನೋಡಿದು ಬಡಗು ತಿಟ್ಟಿನ ಶೈಲಿಯಲ್ಲಿ ಮೂಡಿ ಬಂದಂಥ ನಮ್ಮ ಪುಟಾಣಿ ಲಾವಣ್ಯ ಅವರಿಂದ ಬಂದಂಥ ನೃತ್ಯ. ಮುಂದೆ ಶ್ರೀ ಮಹಾಲಿಂಗೇಶ್ವರನ ಒಂದು ಸನ್ನಿಧಾನದಲ್ಲಿದ್ದೇವೆ. ಶ್ರೀ ಶಂಕರನ ಕುರಿತಾದ ಒಂದು ಭಕ್ತಿಗೀತೆಯನ್ನು ಪ್ರಸ್ತುತಪಡಿಸುವಂಥ ಸಂದರ್ಭ ಒಂದು ಯೋಗ ಅಂತ ಹೇಳಬೇಕು. ಯಾಕಂತೇಳಿದರೆ ಈ ಒಂದು ವೇದಿಕೆಯಲ್ಲಿ ನನ್ನ ಒಂದು ಗಾಯನವನ್ನು ಶ್ರೀ ದೇವರಿಗೆ ಸಮರ್ಪಿಸುವಂಥ ಒಂದು ಸುಯೋಗ ಸಿಕ್ಕಿರುವಂಥದ್ದು. ಹಾ ಹಾಲೋಚ ಹಾ ಹಾ ಹಾಲೋಚ ಹಾ 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 ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ప్రాణమునీవని గానమే నీదని ప్రాణమే గానమణి మౌన విచక్షణ ధ్యాన విలక్షణ రాగమే యోగమణి ప్రాణమునీవని గానమే నీదని ప్రాణమే గానమణి మౌన విచక్షణ ధ్యాన విలక్షణ రాగమే యోగమణి నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే ధికరీంద్రజిత హిమగిరీంద్రసిత గంధర నీలగంధర రుద్రులెరుగని రుద్రవీణ నిద్రగానమిది అవధరించర వినిధరించర శంకర నాద శరీర పర వేద విహార జీవేశ్వర శంకర మెరిసే మెరపులు మురిసే పెదవుల చిరుచురు నవ్వులు కాబోలు ఉరిమే ఉరిములు సరి సరి నటనల సిరి సిరి మూవులు కాబోలు మెరిసే మెరపులు మురిసే పెదవుల చిరు
చురు నవ్వులు కాబోలు ఉరిమే ఉరిములు సరి సరి నటనల తిరి తిరి మురుగులు కాబోలు పరమశాన శిరసు గంగా ధరకు జారిన శివగంగా పరమశాన శిరసు గంగా ధరకు జారిన శివగంగా నాగాన లహరి నువ్వు మురుగంగా ఆనంద దృష్టినే తడవంగా శంకరా నాద శరీర పరా వేద విహార జీవేశ్వర శంకరా 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 ಧನ್ಯವಾದಗಳು ಶ್ರೀ ಶಂಕರನ ಕುರಿತಾದ ಒಂದು ಹಾಡನ್ನು ಸಮರ್ಪಿಸುವಂತ ಯೋಗ ಈ ಒಂದು ಯೋಗಗಳಿಗೆ ನಮಗೆ ಸಿಕ್ಕಿರುವಂಥದ್ದು. ತಮ್ಮೆಲ್ಲರ ಒಂದು ಆಶೀರ್ವಾದ, ಶ್ರೀ ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಕೈ ಚಪ್ಪಾಳೆ ಮೂಲಕ ಬರ್ತಾ ಇರಲಿ, ಅವಾಗ ಬರ್ತಾ ಇರಲಿ. ನಮ್ಮ ಕಲಾವಿದರಿಗೆ ನಿಮ್ಮ ಒಂದು ಚಪ್ಪಾಳೆ ಸ್ಫೂರ್ತಿ, ಚಪ್ಪಾಳೆಯ ಶಕ್ತಿ, ಹಾಗಾಗಿ ಅದೊಂದು ಅವಾಗ ಕೇಳ್ತಾ ಇರ್ತೇನೆ, ತುಂಬ ತಪ್ಪು ತಿಳ್ಕೊಳ್ಬೇಡಿ ಯಾರು ಕೂಡ. ಕಾರ್ಯಕ್ರಮ ಮತ್ತೆ ಮುಂದುವರಿಸುವ ಮುಂಚೆ ಖಂಡಿತವಾಗಿ ಈಗ ಮುಂದಿನ ಒಂದು ನೃತ್ಯಕ್ಕೆ ಹೋಗುವ ಮುಂಚೆ ಒಂದು ಸಣ್ಣದೊಂದು ಕಾರ್ಯಕ್ರಮ ಇದೆ, ಸಭಾ ಕಾರ್ಯಕ್ರಮ. ಅದಕ್ಕೆ ಒಂದುಗೋಸ್ಕರ ಒಂದು ಸಣ್ಣ ಬಿಡುವು, ಮತ್ತೆ ವಾಪಸ್ ಮಾಡ್ತೇವೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ ಇದು ನನ್ನ ಬರ್ಡೇ. ನವರಾತ್ರಿ ಉತ್ಸವದ 8ನೇ ದಿನವಾದ ಈ ದಿನ ನಮ್ಮೊಂದಿಗೆ ಈ ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಾಧಿಕಾರಿ ಶ್ರೀಯುತ ನವೀನ್ ಭಂಡಾರಿ ಇವರಿದ್ದಾರೆ. ಇವರನ್ನು ನಮ್ಮ ಭಜನಾ ಮಂದಿರದ ಗೌರವಾಧ್ಯಕ್ಷರಾದ ಸೀತಾರಾಮ ರೈಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ನಮ್ಮೊಂದಿಗೆ ಇರುವಂತಹ ಧಾರ್ಮಿಕ ಮುಂದಾಳು ಪಂಜಿಗದ್ದೆ ಈಶ್ವರ ಭಟ್ ಕೂಡ ಇದ್ದಾರೆ. ಇವರನ್ನು ಕೂಡ ಆರ್ಥಿಕವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಭಜನಾ ಮಂದಿರದ ಅಧ್ಯಕ್ಷರಾದ PG ಜಗನ್ನಿವಾಸ್ ರಾವ್ ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇವೆ. ಕಳೆದ 7 ದಿನಗಳಿಂದ ಈ ಒಂದು ವೇದಿಕೆಯಲ್ಲಿ ಒಂದು ಸಣ್ಣ ಸಮಾರೋಪ, ಇದು ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮ, ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತಿತ್ತು. ಇವತ್ತು ಕೂಡ ಹಾಗೆ ಭಾವನಾ ಕಲಾರ್ಸ್ ಅವರಿಂದ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮಧ್ಯೆ ಈ ಒಂದು ದೀಪ ಬೆಳಗಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿ ಈ ದಿನ ಕಾರ್ಯಕ್ರಮ ಕೊಡ್ತಿರುವಂತಹ ಭಾವನಾ ಕಲಾರ್ಸಿನ ವಿಘ್ನೇಶ್ ಆಚಾರ್ಯ ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ನಂತರ ಕಾರ್ಯಕ್ರಮ ಕೊಡುವಂತಹ ಹರಿಣಿ ಮತ್ತು ಬಳಗದ ಮುಖ್ಯಸ್ಥರಾದ ಫಕೀರಗೌಡ ಕೂಡ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ನವೀನ್ ಭಂಡಾರಿ ಇವರಿಂದ ಈ ದಿನದ ಕಾರ್ಯಕ್ರಮದ ದೀಪ ಬೆಳಗಿಸುವಿಕೆ, ಅವರ ಜೊತೆಗೆ ನಮ್ಮ ಒಂದು ಧಾರ್ಮಿಕ ಮುಂದಾಳು, ನಮ್ಮೆಲ್ಲರ
ಈ ಒಂದು ದೇವಸ್ಥಾನ ಭಜನಾ ಮಂದಿರದ ಒಂದು ಕೊಡುಗೈದಾನೆ ಅಂತ ಹೇಳ್ಬೋದು. ಪಂಜಗದ್ದೆ ಈಶ್ವರ ಭಟ್ ಕೂಡ ಇದ್ದಾರೆ, ಅವರು ಕೂಡ ಜೊತೆಗೂದಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕಂತ ಕೇಳಿಕೊಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನವೀನ್ ಭಂಡಾರಿ ಇವರಿಂದ ನಮಗೆ ಒಂದು ಶುಭ ಹಾರೈಕೆ. ಶ್ರೀ ಮಹಾಲಿಂಗೇಶ್ವರಿಗೆ ಪ್ರಾರ್ಥಿಸುತ್ತಾ ಶಾರದಾ ಭಜನಾ ಮಂದಿರದ 90ನೇ ವರ್ಷದ ನವರಾತ್ರಿ ಉತ್ಸವದ ಈ ಒಂದು ವೇದಿಕೆಯಲ್ಲಿರುವಂತಹ ಈ ಸಮಿತಿಯ ಅಧ್ಯಕ್ಷರಾದ PG ಜಗನ್ನೀಶ್ ಸರ್ ಅವರೇ ಹಾಗೂ ಗೌರವಾಧ್ಯಕ್ಷರಾದ ನಮ್ಮ ಕೆದಂಬಾಡಿ ಗೊತ್ತು ನಮ್ಮ ಸೀತಾರಾಮರಯ್ಯವರೇ ಹಾಗೂ ನಮ್ಮ ಆತ್ಮೀಯರು ಆಗಿರುವಂತಹ ಪಂಜಿಗುಡ್ಡೆ ಅವರೇ, ಈಶ್ವರ ಭಟ್ ಅವರೇ ಹಾಗೂ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಭಕ್ತಾಭಿಮಾನಿಗಳೇ, ಕಳೆದ ಎಲ್ಲ ಕಡೆಯೂ ಈ ವರ್ಷ ನವರಾತ್ರಿ ಅಂದರೆ ತುಂಬ ಸಂಭ್ರಮದಿಂದ ಕಾಣ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಸಹ 90ನೇ ವರ್ಷದಲ್ಲಿ ಸಹ ಅತ್ಯಂತ ವಿಜೃಂಭಣೆಯಿಂದ ಕಳೆದ ವರ್ಷ ಸಹ ನಾನು ನೋಡಿದ್ದೇನೆ. ತಮ್ಮ ಸೀತಾರಾಮರಯ್ಯವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದರೊಟ್ಟಿಗೆ ಇವತ್ತು PG ಜಗನ್ನೀಶ್ ಅವರು ಸಹ ಈ ವರ್ಷ ಸೇರಿ ಈ ವರ್ಷ ಸಹ ಬಹಳ ಅದ್ಧೂರಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ನಡೆಯುವುದಾದರೂ ತುಂಬ ಭಕ್ತಿ ಭಾವದಿಂದ ಎಲ್ಲ ನಡೀತಾ ಇರ್ತದೆ. ಅದೇ ರೀತಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಮುಖಾಂತರ ಈ ದೇವರ ಸೇವೆಯನ್ನು ಇವತ್ತು ಮಾಡ್ತಾ ಇರೋದು ವಿಶೇಷ. ಹಾಗೇನೆ ಈ ಒಂದು ನವರಾತ್ರಿ ಮತ್ತೆ ಸಹ ಇದೊಂದು ಮತ್ತೆ ಇವರಿಗೆ ಈ ಒಂದು ಸಮಿತಿಗೆ, ಇದರ ಸಮಿತಿಯ ಎಲ್ಲ ಸದಸ್ಯರಿಗೂ ಇದೊಂದು ಶಕ್ತಿಯನ್ನು ದೇವರು ಕೊಡ್ಲಿ ಅಂತ ಪ್ರಾರ್ಥಿಸುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನನ್ನನ್ನು ಆಹ್ವಾನಿಸಿದ್ರಿ. ತಮಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಭಜನಾ ಮಂದಿರ ಕೂಡ ಇನ್ನು ಮುಂದಕ್ಕೆ ಒಂದು ಭವ್ಯ ಭಜನಾ ಮಂದಿರ ಆಗ್ಲಿಕ್ಕೆ ಇದೆ. ಅದಕ್ಕೆ ಕೂಡ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಒಂದು ಧಾರ್ಮಿಕ ಮುಂದಾಳು ಪಂಜಿಗದ್ದೆ ಈಶ್ವರ್ ಭಟ್ ಇವರಿಂದ ಕೂಡ, ಪಂಜಿಗುಡ್ಡೆ ಈಶ್ವರ್ ಭಟ್ ಇವರಿಂದ ಒಂದು ಶುಭಗಮನ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸೇರಿದ ಭಕ್ತವೃಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನನ್ನ ಸ್ನೇಹಿತರು ಆತ್ಮೀಯರು ಆದ ನವೀನ್ ಭಂಡಾರಿ ಅವರೇ, ಈ ಸಮಿತಿಯ ಅಧ್ಯಕ್ಷರು ಸ್ನೇಹಿತರು ಆದ ಮಾರ್ಗದರ್ಶಕರಾದ PG ಜಗನ್ನೀಶ್ ರವರೇ, ಸೀತಾರಾಮರಯ್ಯವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರಗಳೇ, ನವರಾತ್ರಿಯ ಹಬ್ಬದ 8ನೇ ದಿವಸ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಬೇರೆ ಬೇರೆ ಹಬ್ಬವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತೇವೆ. ಪ್ರತಿಯೊಂದು ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಆದರೆ ನವರಾತ್ರಿ ಹಬ್ಬ ಅಂತ ಹೇಳುವುದು ಅತ್ಯಂತ ದೊಡ್ಡ ಹಬ್ಬ ಮತ್ತು ವಿಶಿಷ್ಟವಾದ ಹಬ್ಬ. ಪ್ರತಿಯೊಂದು ನಮ್ಮ ಹಬ್ಬಕ್ಕೂ ಅರ್ಥ ಇದೆ. ಹಾಗೆ ನವರಾತ್ರಿ ಹಬ್ಬಕ್ಕೊಂದು ಕಾರಣ ಉಂಟು. ಈ ಹಿಂದೆ ರಾಕ್ಷಸರು ಲೋಕಕ್ಕೆ ತೊಂದರೆ ಕೊಟ್ಟಾಗ ಬ್ರಹ್ಮ ವಿಷ್ಣು ಮಹೇಶ್ವರರ ತಪಸ್ಸಿನಿಂದ ಒಲಿದು ಬಂದ ಶಕ್ತಿಯೇ ಅಮ್ಮ. ಅಮ್ಮನ ದಿನನಿತ್ಯದ ಸೇವೆಯೇ ಈ ನವರಾತ್ರಿ, ಶರನ್ನವರಾತ್ರಿ ಎಂದು ಕರೆಯಲ್ಪಡುತ್ತದೆ. ಒಂದು ಜೀವಿಗೆ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗೂ ಇವತ್ತು ಶಕ್ತಿ ಅಮ್ಮ, ಅವಳೇ ದುರ್ಗಾ ಮಾತೆ. ಇವತ್ತು ವಿವಿಧ ಸ್ವರೂಪದಲ್ಲಿ, ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ದಿವಸ ನಾವು ಅಮ್ಮನನ್ನು ಪೂಜಿಸುತ್ತೇವೆ. ಇವತ್ತು ದುರ್ಗಾ ಅಂದರೆ ಇವತ್ತು ದುಃಖವನ್ನು ದೂರ ಮಾಡುವ ಶಕ್ತಿ ಎಂಬುದಕ್ಕೆ ಅರ್ಥ. ಅವಳು ಜಗತ್ತನ್ನೇ ಹೆತ್ತವಳು, ಜಗತ್ತಿಗೆ ತಾಯಿ. ಅದಕ್ಕೋಸ್ಕರ ಅವಳಿಗೆ ಜಗದಾಂಬೆ ಎಂಬ ಹೆಸರು ಬಂತು.
ನಮ್ಮ ಮನುಷ್ಯನಿಗೆ ಯಾವುದೇ ಕಷ್ಟ ದುಃಖ ಬಂದರೆ ನಾವು ದುರ್ಗಾ ಪೂಜೆಯನ್ನು ಮಾಡಿದರೆ ನಮ್ಮ ಕಷ್ಟ ನಿವಾರಣೆಯಾಗಲು ಸಾಧ್ಯ ಅಂತೇಳಿ ನಮ್ಮ ಶಾಸ್ತ್ರದಲ್ಲಿ ಇದೆ. ಹಾಗೆ ದುರ್ಗೆಗೆ ನಮಸ್ಕಾರ ಅಂದರೆ ಬಹಳ ವಿಶೇಷ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಎಂದು ಕರೆಯಲ್ಪಡುತ್ತದೆ. ಅದು ಏನೇ ಇರಲಿ, ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ದುರ್ಗಾ ಸೇವೆ ಮಾಡುವುದರಿಂದ, ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡುವುದರಿಂದ ನಮಗೆ ಭಯ ಹೋಗಿ ತಾಯಿ ಅಭಯವನ್ನು ನೀಡುತ್ತಾಳೆ ಎಂಬುದೇ ನವರಾತ್ರಿಯ ಮಹಿಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಹಾಗೆ ಈ ಶಾರದೋತ್ಸವ ಕಮಿಟಿಯವರು ಬಹಳ ಒಂದು ವಿಜೃಂಭಣೆಯಿಂದ ಬಹಳ ಒಳ್ಳೆ ರೀತಿಯಲ್ಲಿ ಯಾವುದೇ ಒಂದು ರಾಜಕೀಯ ಇಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವುದು ನನಗೆ ಬಹಳ ಸಂತೋಷವಾಗಿದೆ. PG ಜಗನ್ನಿವಾಸರವರ ಬಗ್ಗೆ ನಾನು ಬೇರೆ ಹೇಳುವುದಿಲ್ಲ. ಅವರೊಂದು ಆಲ್ರೌಂಡರ್. ನನಗೆ ಅವರನ್ನು ದೂರದಿಂದ ನೋಡಿ ಎಲ್ಲ ಗುರ್ತ ಉಂಟು. ಮೊನ್ನೆ ನನಗೆ ಶಾಸಕರು ಜಾತ್ರೆಯೋತ್ಸವ ಸಂದರ್ಭದಲ್ಲಿ ಕೆಲವು ಜವಾಬ್ದಾರಿಯನ್ನು ಕೊಟ್ಟರು. ನಾನು ಒಂದು ಪಕ್ಷದವ, ಅವರೊಂದು ಪಕ್ಷದವ, ಇವರ ಹತ್ರ ಹೇಗೆಪ್ಪ ಕೇಳುವುದಂತೇಳಿ ಮಾಡಿದೆ. ಆದರೆ ನನಗೆ ಅವರು ಕೆಲವು ದೇವಸ್ಥಾನದ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ನನ್ನ ಜೀವಮಾನದಲ್ಲಿ ಅದು ಮರೀಲಿಕ್ಕೆ ಇಲ್ಲ. ಬಹಳ ಸಂತೋಷ ಆಯಿತು ನನಗೆ. ನಾನು ಆಲ್ರೌಂಡರ್ ಅಂತೇಳಿ ಸುಮ್ಮನೆ ಬಾಯಲ್ಲಿ ಭಾಷಣಕ್ಕೋಸ್ಕರ ಅವರನ್ನು ಹೊಗಳಲಿಕ್ಕೆ ಅಲ್ಲ. ನಾನು ಮೊನ್ನೆ ಒಂದು ತಾಳಮದ್ದಲೆ ಸೀತಾರಾಮ ಶಾಸ್ತ್ರಿಯರು ಹೇಳಿ ತಾಳಮದ್ದಲೆಗೆ ಹೋದೆ. ಅಲ್ಲಿ ತಬಲ ಬಾಳಿಸ್ತಾ ಇದ್ದಾರೆ. ನನಗೆ ಅವರೊಂದು ಪ್ರೀತಿಯಿಂದ ನಾನು ನನ್ನ ಮನೆಯಲ್ಲಿ ಒಂದು ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಿದೆ. ಆಗ ನನ್ನ ಹತ್ರ ಹೇಳಿದರು, ಈಶ್ವರಣ್ಣ ಸ್ವಲ್ಪ ತುಳಸಿ ಮತ್ತು ಒಂದು ಸಿಂಗಾರ ತನ್ನಿ ಅಂತೇಳಿ ಹೇಳಿದರು. ಯಾಕೆ ಅಂತ ಹೇಳಿದರೆ, ನೀವು ತನ್ನಿ ಅಂತ ಹೇಳಿದರು. ನಾನು ನನ್ನ ಮಗನ ಹತ್ರ ತುಳಸಿ ಮತ್ತು ಸಿಂಗಾರ ಏನೋ ಒಂದು ಪೂಜೆ ಇರಬೇಕಂತೇಳಿ ಕೊಟ್ಟು ಕಳಿಸಿದೆ. ಮತ್ತೆ ನೋಡುವಾಗ ನನ್ನ ಮನೆಗೆ ಅವರು ದಂಪತಿ ಸಮೇತ ಬಂದು ಬರುವಾಗ ನನ್ನ ಹೆಂಡತಿ ಕಡಿದ್ರು. ನೋಡಿ ಜಗನ್ನಿವಾಸರವರು ಬಂದು ಒಂದು ಮಾಲೆ ಮಾಡಿದ್ದಾರೆ, ಎಷ್ಟು ಚಂದ ಉಂಟಂತೇಳಿ ಹೇಳಿದರು. ಅದನ್ನೊಂದು ಚಂದವಾದ ಮಾಲೆ ಮಾಡಿ ತಂದಿದ್ದಾರೆ. ನಾನು ಹೇಳಿದೆ, ಈ ಮಾಲೆ ಎಂಥದ್ದು, ಇದರಿಂದ ಚಂದ ಮಾಲೆ ತೋರಿಸ್ತೇನೆ ಗಣಪತಿಯ ಕುತ್ತಿಗೆಯಲ್ಲಿ ಅಂತೇಳಿ ತೋರಿಸಿದೆ. ಆಗ ಅವರು ಹೇಳಿದರು, ಇದನ್ನು ನಾನೇ ಕಟ್ಟಿದ್ದಂತ ಹೇಳಿದರು. ಅಂದರೆ ಅವರು ಬೇರೆಯವರಿಗೆ ಕಟ್ಟಿಕೊಟ್ಟದ್ದು, ಅವರು ನನ್ನ ಗಣಪತಿಗೆ ತಂದು ಹಾಕಿದ್ದಾರೆ. ಅಂಥ ಒಂದು ಒಳ್ಳೆಯ ಮನೋಭಾವದವರು ನಮ್ಮ ಜಗನ್ನಿವಾಸರವರು. ಅವರ ತಂಡ ಬಹಳ ಒಳ್ಳೆ ಕೆಲಸ ಕಾರ್ಯ ಮಾಡ್ತಿದೆ. ಇದು ಯಾವತ್ತೂ ನಾವು ನಿಮಗೆ ನಿಮ್ಮ ಈ ಒಂದು ಒಳ್ಳೆ ಕೆಲಸದಲ್ಲಿ ಕೈ ಜೋಡಿಸ್ತೇನೆಂದು ಹೇಳುತ್ತಾ, ಅದಲ್ಲದೆ ನಾನು ಈ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲೆಲ್ಲ ಈ ದೇವಸ್ಥಾನದಲ್ಲಿ ಹೆಚ್ಚು ಕೆಲಸ ಮಾಡಿದೆಲ್ಲ, ನನಗೆ ಹೆಚ್ಚು ಅನುಭವವೂ ಇಲ್ಲ. ಆದರೆ ಭಕ್ತಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತೇನೆ. ಅದಲ್ಲದೆ ನಾನು ಈ ಜಾತ್ರೋತ್ಸವದಿಂದ ಇವತ್ತಿಗೆ ನಾನು ಕಂಡದವರಲ್ಲಿ ಶ್ರೇಷ್ಠ ತಂಡವಂದರೆ ಅದು ನಮ್ಮ ಸುಧೀರ್ ಅವರ ಒಂದು ತಂಡ, ನಿತ್ಯಕರ ಸೇವಕರ ತಂಡ. ಬಹಳ ನನಗೊಂದು ಸಂತೋಷ ಆಗಿದೆ. ಯಾಕೆಂದ್ರೆ ಪ್ರತಿಯೊಂದು ವಿಷಯದಲ್ಲಿ ನಿತ್ಯಕರ ಸೇವಕರಂದ್ರೆ ಅವರು ನಿತ್ಯಕರ ಸೇವಕರೇ. ಎಷ್ಟೊತ್ತಿಗೂ ದೇವಸ್ಥಾನದ ತೊಳೆಯುವುದು ಗಿಳಿಯುವುದು ಅವರ ಒಂದು ನಾನು ಒಬ್ಬರ ಹತ್ರ ಒಂದು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ನನಗೆ ಅಷ್ಟು ಬೇಜಾರಾಯಿತು ಜಾತ್ರೆ ಸಂದರ್ಭದಲ್ಲಿ. ಯಾಕೆ ನಾನು ಮಾತಾಡಿದೆ ಅಂತೇಳಿ ಅಂದರೆ ಅವರ ಆ ಕೆಲಸಕರ ನನಗೆ ಅಷ್ಟು ಖುಷಿ ಆಯಿತು. ಅಂತ ಒಂದು ಯುವಕರು ಈ ಸಮಾಜಕ್ಕೆ ಬೇಕು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಬಲಿಷ್ಠ 100 ಜನ ಯುವಕರನ್ನು ಕೊಡಿ, ಈ ಭಾರತದ ಚಿತ್ರಣವನ್ನೇ ಬದಲಾಯಿಸ್ತೇನೆ ಎಂದು. ಅಂಥ ಯುವಕರು ಇವತ್ತು ನಿತ್ಯ ಕರಸೇವಕರಾಗಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಿಮಗೆಲ್ಲರಿಗೂ ದೇವರ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸುವ. ಯಾವುದೇ ರಾಜಕೀಯ ಬೇಡ, ರಾಜಕೀಯ ಇಲ್ಲಿ ಮಾಡುವುದೂ ಇಲ್ಲ ಯಾರು ಕೂಡ. ನನಗೆ ಬಹಳ ಸಂತೋಷವಾಯಿತು. ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ನಮ್ಮ ಇಡೀ ಪುತ್ತೂರು ದೇವಸ್ಥಾನದ ಬಗ್ಗೆ ನಮ್ಮೊಂದಿಗೆ ಸೇರಿ ಎಲ್ಲ ರೀತಿಯಲ್ಲಿ ಯಾರು ಹೇಗಿದ್ದಾರೆ ಅನ್ನುವಂಥ ಬಹಳ ದೂರದಿಂದ ನೋಡ್ತಾ ಎಲ್ಲ ನಮ್ಮ ನಮಗೆ ಕೂಡ ಅದೇ ಈ ಒಂದು ಭಜನಾ ಮಂದಿರಕ್ಕೆ ನಿತ್ಯ ಕರಸೇವಕರ ತಂಡವೇ ಒಂದು ನಮಗೆ ಬೆನ್ನೆಲುಬು ಅಂತ ಹೇಳ್ಬೋದು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಭಜನಾ ಮಂದಿರ ಹಾಗೂ ನಿತ್ಯ ಕರಸೇವಕರ ಇದಕ್ಕೆ ಇರಲಿ. ಇವರಿಗೆ ಶಾಲು ಹಾಗೂ ಒಂದು ಸ್ಮರಣಿಕೆಯನ್ನು ನಮ್ಮ ಗೌರವಾಧ್ಯಕ್ಷರು ನೀಡಬೇಕಂತ ಕೇಳ್ತೀನಿ. ನಾವು ಭಜನಾ ಮಂದಿರ ಆದ ಕಾರಣ ಸ್ಮರಣಿಕೆ ತಾಳದ ಮುಖಾಂತರ ನೀಡ್ತಿದ್ದೇವೆ. ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಈ ಒಂದು ಭಜನೆ ನಡಿಬೇಕೆನ್ನುವಂತ ನಿಟ್ಟಿನಲ್ಲಿ ನೀಡ್ತಿದ್ದೇವೆ. ಆತ್ಮೀಯ ಭಗವದ್ಭಕ್ತರೇ,
8ನೇ ದಿನದ ಈ ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗಿದ್ದು ಭಾಗಿಯಾದಂಥ ನವೀನ್ ಭಂಡಾರಿ ಅವರು, ದೇವಸ್ಥಾನದ ಆಡಳಿತಾಧಿಕಾರಿಗಳು, ಅವರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಕೂಡ ಅವರೇ ಇಲ್ಲಿ ಆಡಳಿತಾಧಿಕಾರಿಗಳಾಗಿದ್ದರು. ದೇವಸ್ಥಾನದ ಜಾತ್ರೆಯನ್ನು ಅತ್ಯಂತ ಸಮರ್ಥವಾಗಿ ನಡೆಸಿಕೊಂಡು ಬಂದವರು. ಈಗ ಕೂಡ ಅವರೇ ಮುನ್ನಡೆಸ್ತಾ ಇದ್ದಾರೆ. ಅವರ ಒಂದು ಧೈರ್ಯದಿಂದ ನಾವು ಮುಂದಕ್ಕೆ ದೇವಸ್ಥಾನದ ಸಂಪೂರ್ಣ ಸಹಕಾರ, ಯಾಕಂದರೆ ಶಾರದಾ ಭಜನಾ ಮಂದಿರದ ಏನಾದರೂ ನಾವು ಕಾರ್ಯಕ್ರಮ ಮಾಡಲಿಕ್ಕಿದ್ರೂ ಕೂಡ ಆ ದೇವಸ್ಥಾನ ನಮಗೆ ಒಂದು ಎಂಥದ್ದು ಮಾತೃಸ್ಥಾನದಲ್ಲಿರ್ತದೆ. ಅದರ ಜೊತೆಗೆ ನಾವು ಕೂಡಿಕೊಂಡು ಮಾಡುವಂಥದ್ದು. ಹಾಗೆ ಮುಂದಕ್ಕೂ ತಮ್ಮ ಸಹಕಾರ ಬೇಕು. ನೀವು ಬಂದು ಈ ಸಭೆಯ ಗೌರವವನ್ನು ಹೆಚ್ಚಿಸಿದ್ದೀರಿ. ಎಲ್ಲರ ಪರವಾಗಿ, ಮಂದಿರದ ಪರವಾಗಿ ನಿಮಗೆ ವಂದನೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ಪಂಜಗುಡ್ಡೆಯವರು ಧಾರ್ಮಿಕ ಮುಂದಾಳು, ದೇವಸ್ಥಾನದಲ್ಲಿ ಹಲವು ಕೆಲಸವನ್ನು ಮಾಡಿದ್ದಾರೆ. ನೀವು ನಮ್ಮ ಜೊತೆಗೆ ಇದ್ದೀರಿ ಅಂತೇಳಿ ನಮ್ಗೆ ಸಂತೋಷ ಆಗ್ತದೆ. ಮುಂದಕ್ಕೆ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳು ಆಗಲಿಕ್ಕಿದೆ. ಇವತ್ತು ತಂತ್ರಿಗಳು ಕೂಡ ಹೇಳಿದರು ಆದಷ್ಟು ಬೇಗ ಇದನ್ನು ಮಾಡಿ ಅಂತೇಳಿ. ಮಾನ್ಯ ಶಾಸಕರು ನೀವೆಲ್ಲರೂ ನಮಗೆ ಭರವಸೆ ಕೊಟ್ಟ ಪ್ರಕಾರ ಈ ಬದಿಯಲ್ಲಿ ಗೋಪುರ ಮಾಡುವಾಗ ಒಂದೇ ರೀತಿಯಾಗಿ ಒಟ್ಟಿಗೆ ಆ ಕನ್ಸ್ಟ್ರಕ್ಷನ್ ತಗೊಂಡು ಈ ಮಂದಿರದ ಜೀರ್ಣೋದ್ಧಾರ ಮಾಡುವುದು ಅಂತ ನಾವು ನಿರ್ಣಯಿಸಿದ್ದೇವೆ. ಹಾಗೆ ನಿಮ್ಮಿಂದ ಏನು ಉತ್ತರ ಬರಲಿಕ್ಕೆ ನಾವು ಕಾಯ್ತಾ ಇದ್ದೇವೆ. ಅಂದರೆ ಮುಂದಕ್ಕೆ ತೀರ್ಮಾನ ಆಗುವಲ್ಲಿವರೆಗೆ ಮತ್ತೆ ಅದನ್ನು ಮುಂದುವರಿಸ್ತೇವೆ. ಹಾಗೆ ನಮ್ಮೊಂದಿಗಿದ್ದು ನಮಗೆಲ್ಲ ಒಂದು ಹಿತವಚನ ನೀಡಿದಂಥ ಪಂಜಗುಡ್ಡೆ ಈಶ್ವರ ಭಟ್ ಅವರು ಮನೆಯಲ್ಲೇ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ರು. ಈಗ ಅವರು ಉಲ್ಲೇಖಿಸಿದ್ದಾರೆ. ಎಷ್ಟು ವರ್ಷದಿಂದ ಸರ್? 17 ವರ್ಷದಿಂದ ಅವರ ಮಗ ವರುಣ್ ಒಂದು ಗಣೇಶೋತ್ಸವ ಮಾಡ್ತಾರೆ. ಬಹುಶಃ ಸಾರ್ವಜನಿಕವಾಗಿ ನಾವು ಆಚರಿಸೋದಕ್ಕಿಂತ ಹೆಚ್ಚು ಜನ ಅಲ್ಲಿ ಹೋಗ್ತಾರೆ. ನಾನು ಇವಾಗಿ ಭಾಗಿಯಾಗಿದ್ದೆ. ಅಂತ ಒಂದು ಒಳ್ಳೆಯ ಒಂದು ಧಾರ್ಮಿಕ ಮುಂದಾಳವರು, ಅವರಿಗೆ ಮಂದಿರದ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಫಕೀರಗೌಡರವರು ನಿತ್ಯ ಅವರ ಇಡೀ ಮನೆಯವರ ತಂಡ ಇಲ್ಲಿ ಮಂದಿರ ಓಪನ್ ಆದ್ರಿಂದ ಬಾಗಿಲಾಕಿ ಎಲ್ಲ ಕ್ಲೀನ್ ಮಾಡಿ ಬಾಗಿಲಾಕಿ ಹೋಗುವವರಲ್ಲಿವರೆಗೆ ಮನೆಯವರೆಲ್ಲ ಇಲ್ಲಿ ದುಡಿತಾ ಇದ್ದಾರೆ. ಇವತ್ತು ಅವರದೇ ಕಾರ್ಯಕ್ರಮ ಮುಂದಕ್ಕೆ ನಡೀಲಿಕ್ಕಿದೆ. ಅವರಿಗೆ ಕೂಡ ವಂದನೆ ಅರ್ಪಿಸ್ತಾ ಇವರನ್ನು ಕೊನೆಗೆ ಹೇಳಿದೆ ನಮ್ಮ ಗೌರವ ಅಧ್ಯಕ್ಷರು. ಯಾಕಂದ್ರೆ ಈ ಮಂದಿರದ ಒಂದು ಶಾರದೋತ್ಸವದ ಚಿತ್ರಣವನ್ನೇ ಬದಲಿಸಿದವರು ಯಾರು ಅಂತ ಕೇಳಿದ್ರೆ ನಮ್ಮ ಕೆದಂಬಾಡಿ ಗುತ್ತು ಸೀತಾರಾಮರೈಗಳು. ಕಳೆದ ಬಾರಿ ನಾವು ಒಟ್ಟು ಮಂದಿರದ ತಂಡ ಕೂತು ಒಟ್ಟು ಹಿಂದೂ ಸಂಘಟನೆಯವರೆಲ್ಲರೂ ಸೇರಿಕೊಂಡು ಈ ಶಾರದೋತ್ಸವವನ್ನು ಅರ್ಥಪೂರ್ಣ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಶೋಭಾಯಾತ್ರೆ ಇತ್ಯಾದಿಗಳನ್ನು ಮಾಡಿದ್ದೆವು. ಅದಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮಿಂದ ಹಿಂದೆ ನಿಂತುಕೊಂಡು ಮುನ್ನಡೆಸಿದವರು ಪದ್ಮಶ್ರೀ ಅವರು, ಸೀತಾರಾಮರೈಗಳು. ಈ ಸರ್ತಿ ನಮ್ಮ ಸಮಿತಿ ಬದಲಾದಾಗ ಅವರು ಗೌರವ ಅಧ್ಯಕ್ಷರಾದರು. ಹಾಗೆ ಅವರು ಯಾವ ಕಾಲಕ್ಕೆ ಇದನ್ನು ಬಿಡ್ಲಿಕ್ಕಿಲ್ಲ. ನಾವು ಇದು ಇನ್ನೂ ಹೆಚ್ಚಾಗಬೇಕು, ಈ ವರ್ಷ ಇನ್ನೂ ವಿಜೃಂಭಣೆ ಆಗಬೇಕು ಅಂತ ಹೇಳಿದ್ರೆ ನಾವು ಈ ಕಲ್ಪನೆಯಲ್ಲೇ ಇಲ್ಲ. ನಮ್ಮ ಪರಿಕಲ್ಪನೆ ಒಂದು ಸಣ್ಣ ಚೌಕಟ್ಟು. ನೀವು ನೋಡಿರ್ಬೋದು, ಇಡೀ ಪುತ್ತೂರೇ ಈಗ ಬೆಳಗಿಸಿದ್ದಾರೆ. ದೊಡ್ಡ ಅದೆಲ್ಲ ನಮ್ಮ ಬಿಯಾಂಡ್ ಅವರ್ ಲಿಮಿಟ್ ಅಂತ ಹೇಳ್ತೇವೆ. ಅದಕ್ಕೆಲ್ಲ ಕಾರಣ ಪದ್ಮಶ್ರೀಯ ಸೀತಾರಾಮರೈಗಳು. ಹಾಗೆ ಮುಂದಕ್ಕೆ ಕೂಡ ಅವರು ನಮ್ಮ ಜೊತೆ ಇದ್ದು ಆ ಮಂದಿರ ಆಗುವಲ್ಲಿವರೆಗೆ ಸಾಕಷ್ಟು ಇದ್ದಾರೆ. ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯದರ್ಶಿಗಳ ಜಯಂತರೈಗಳು ಹಾಗೆ ಇಡೀ ಸಮಿತಿಯವರು, ಮತ್ತೆ ನೀವೇ ಹೇಳಿದಂತೆ ಎರಡೇ ಮಾತು, ಒಂದು ನಿತ್ಯಕರ ಸೇವಕರ ತಂಡ, ಮತ್ತೊಂದು ಟೈಲರ್ಸ್ ಅಸೋಸಿಯೇಷನ್ ಅಂತ 2 ತಂಡಗಳು. ನೀವು ಮಧ್ಯಾಹ್ನ ಇಲ್ಲಿ ಚಂಡಿಕಾ ಹೋಮ ಆಗಿ ಬಹುಶಃ 700ರಿಂದ 750 ಜನ ಊಟ ಮಾಡಿ ಹೋಗಿದ್ದಾರೆ. ನಿಮಗೆ ಎಲ್ಲಿಯಾದ್ರೂ ಒಂದು ಇಲ್ಲಿ ಅಷ್ಟು 10 ನಿಮಿಷದಲ್ಲಿ ಆ ಕಸವನ್ನು ಎಲ್ಲವನ್ನು ಸ್ವಚ್ಛಗೊಳಿಸಿ ಎಲ್ಲ ಅಚ್ಚುಕಟ್ಟು ಮಾಡಿದವರು ಯಾರು ಅಂತ ಕೇಳಿದ್ರೆ ಇಲ್ಲಿಯ ಕಾರ್ಯಕರ್ತರು, ನಿತ್ಯಕರ ಸೇವಕರು ಮತ್ತು ಟೈಲರ್ಸ್ ಅಸೋಸಿಯೇಷನ್ ಹಾಗೂ ಮಂದಿರದ ಎಲ್ಲ ಕಾರ್ಯಕರ್ತರು, ಅವರಿಗೆ ಸಹ ವಂದನೆಯನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. ದರ್ಶನ ಆಗ್ತಿರುವಂತದ್ದು ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಇವಾಗ ಬಂದ್ರೆ, ಯಾಕಂದ್ರೆ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಸಂಖ್ಯೆ ಜಾಸ್ತಿ ಆದಾಗೆ ಚಪ್ಪಾಳೆ ಸದ್ದು ಕೂಡ ಜಾಸ್ತಿ ಆಗ್ಬೇಕು. ಆ ಚಪ್ಪಾಳೆ ಸದ್ದಿನಲ್ಲಿ ಶ್ರೀ ಶಾರದಾಂಬೆಯ ಒಂದು ಅನುಗ್ರಹ ನಮ್ಮ ಎಲ್ಲ ಕಲಾವಿದರಿಗೆ ಪ್ರಾಪ್ತಿ ಆಗ್ಬೇಕು ಅಂತ ಕೇಳ್ಕೊಳ್ತಾ, ವೇದಿಕೆಯ ಮೇಲೆ ಇವಾಗಷ್ಟು ನಾವು ನವರಾತ್ರಿಯ ಒಂದು ಸಂಭ್ರಮದಲ್ಲಿ ನಾವು ಭಾಗಿಯಾಗ್ತಿದ್ದೇವೆ. ಇನ್ನು ಮುಂಚೆ ಸ್ವಲ್ಪ ತಿಂಗಳ ಮುಂಚೆ ಏನ್ ಬಂದಿತ್ತು? ಯಾವ ಹಬ್ಬ ಬಂದಿತ್ತು?
ಚೌತಿ ಬಂದಿತ್ತು, ಶ್ರೀ ಗಣಪತಿ ಬಂದಿದ್ರು. ಅದನ್ನ ಮುಂಚೆ ನಮ್ಮೆಲ್ಲರ ಮನೆಗೆ ಪುಟಾಣಿ ಕೃಷ್ಣ ಬಂದಿದ್ದ, ಕೃಷ್ಣ ಅಷ್ಟಮಿ ಬಂದಿತ್ತು. ಇವಾಗ ವೇದಿಕೆಯ ಮೇಲೆ ಆ ಒಂದು ಕೃಷ್ಣನ ಕುರಿತಾಗಿರುವಂತಹ ಸುಂದರವಾದ ಒಂದು ನೃತ್ಯ ಬರ್ತಾ ಇರುವಂತದ್ದು. ಕೃಷ್ಣನ ಜೊತೆ ರುಕ್ಮಿಣಿ ಇದ್ದಾಳೆ, ರಾಧೆ ಇದ್ದಾಳೆ. ಇದೊಂದು ಕೌತುಕ ಯಾವ ರೀತಿ ಇರ್ಬೋದು ಅಂತ ವೇದಿಕೆಯ ಮೇಲೆ ಬರ್ತಿರುವಂತಹ ಕಲಾವಿದರು ನಮ್ಮ ಮುಂದೆ ಪ್ರದರ್ಶಿಸಿರುವಂತಹ ಒಂದು ನೃತ್ಯದ ಮೂಲಕ ನಾವು ತಿಳ್ಕೊಳ್ಳುವಂತ ಕೇಳಿಕೊಳ್ತಾ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮೂಲಕ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. सजे बिहारी मनमोहन तेरी छवि अति प्यारी, मन मंदिर में सजे बिहारी मनमोहन तेरी छवि अति प्यारी. बंसी बजैया रास रचैया तारनहार मेरे तुम ही केवैया, तुमसे बड़ा कहाँ कौन कन्हैया. श्री कृष्ण गोविंद हरे मुरारे, हे नाथ नारायण वासुदेवा. श्री कृष्ण गोविंद हरे मुरारे, हे नाथ नारायण वासुदेवा. देवकी नंदन तुमको वंदन रखते सबकी लाज, सबके स्वामी अंतर्यामी पूर्ण कीजिए काज. ಮುಕುಂದನ ಕುರಿತಾಗಿರುವಂತಹ ಒಂದು ನೃತ್ಯ ಅಂತ ನೋಡ್ಕೊಂಡ್ ಬಂದೆವು. ಆವಾಗಲೇ ಹೇಳಿದೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಬರ್ತಾ ಇರಲಿ ಅಂತ. ಯಾಕಂತ ಹೇಳಿದ್ರೆ ಇವತ್ತು ನವರಾತ್ರಿಯ ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಕಲಾ ಪೋಷಕರು ಅಂತ ಹೇಳಿ ನಮಗೆಲ್ಲ ಕಲಾವಿದರಿಗೆ ದೇವರ ಸಮಾನ. ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಬಂದ್ರೆ ಶ್ರೀ ಕಲಾ ಮಾತೆಯ ಆಶೀರ್ವಾದ ಕೂಡ ನಮ್ಮ ಕಲಾವಿದರಿಗೆ ಒದಗಿ ಬಂದ ಹಾಗಾಗಿ ಕಾರ್ಯಕ್ರಮದ ಉದ್ದಕ್ಕೂ ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ನಿಮ್ಮ ಒಂದು ಚಪ್ಪಾಳೆ ಸದ್ದು ಬರ್ತಾ ಇರಲಿ. ಬರ್ತಾ ಇದ್ದಷ್ಟು ನಮ್ಮ ಕಲಾವಿದರಿಗೆ ಅದೊಂದು ಸ್ಫೂರ್ತಿ ಆಗ್ತದೆ, ಶಕ್ತಿ ಆಗ್ತದೆ ಅಂತ ಹೇಳ್ಕೊಳ್ತಾ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿ. ನಮ್ಮ ಆವಾಗಷ್ಟೇ ಬಂದು ನಾಟ್ಯ ಮಯೂರಿ ತನ್ನ ಒಂದು ನಾಟ್ಯವನ್ನು ಪ್ರದರ್ಶನ ಮಾಡಿದ್ಲು ಅರಸನ ಮಗ್ಗಿಯ ಸನುಷ ಅವರು. ಇವಾಗ ವೇದಿಕೆ ಮೇಲೆ ಮತ್ತೊಮ್ಮೆ ಆಕೆ ಒಂದು ನವಲಿನ ನೃತ್ಯ ಬರ್ತಾ ಇದೆ. ಶ್ರೀ ದೇವಿ ಕುರಿತಾಗಿರುವಂತಹ ಒಂದು ಸೆಮಿ ಕ್ಲಾಸಿಕಲ್ ನೃತ್ಯ ವೇದಿಕೆಯ ಮೇಲೆ ಸನುಷ ಅರಸಿನ ಮಕ್ಕಿ. ತಾಯೇ
ಸರಿ ಮ ಪದ ಸ ರಿ ಸದ ಸದ ಬದ್ದ ಪ ಮ ಪ ಮ ರಿ ಸದ ಸ ರಿ ಸದ ಪ ಮ ಪದ ಸ ರಿ ಸದ ಸದ ಬದ್ದ ಪ ಮ ಪ ಮ ರಿ ಸದ ಸ ರಿ ಸದ ಪ ಮ ಪದ ತಾಯೇ ತ್ರಿಪುರ ಸುಂದರಿ ತಾಯೇ ತ್ರಿಪುರ ಸುಂದರಿ ಉಮಾ ಮಹೇಶ್ವರಿ ತಾಯೇ ತ್ರಿಪುರ ಸುಂದರಿ ಉಮಾ ಮಹೇಶ್ವರಿ ತಾಯೇ ಸಾದ ಸಮ ಗಮ ಸ ಗದ ಗಮ ಸಾನಿ ದನಿ ವಾಣಿ ಸರಸ್ವತಿ ವಾಣಿ ಸರಸ್ವತಿ ವಾಣಿ ಸರಸ್ವತಿ ವಾಣಿ ಸರಸ್ವತಿ ವಾಣಿ ಸರಸ್ವತಿ ನಿನಿ ಸಾ ಸನಿ ಸಗ ಸದ ಧನಿ ಸಗ ಮಗ ಸನಿ ಧಮ ಧನಿ ಸಗ ಮಗ ಸನಿ ಸ ಮಗ ಮಗ ಸರಿ ಸನಿ ಗಸ ಗಸನಿ ಧನಿ ಗ ಸನಿ ಸನಿ ಮದನಿ ಮಾರ್ಗ ಮಗ ಸನಿ ಸಗ ಗಸನಿ ಧನಿ ಸರಿ ಸರಿ ಮ ಪದ ತಾಯೇ ತ್ರಿಪುರ ಸುಂದರಿ ದುಂ ದುಂ ದದಾ ದುಂ ದುಂ ದದಾ ದುಂ ದುಂ ದದಾ ಮೋಹನ ಸುಂದರಿ ಮೋಹನ ಸುಂದರಿ ಮೋಹನ ಸುಂದರಿ ಮೋಹನ ಸುಂದರಿ ತಾಯೇ ತ್ರಿಪುರ ಸುಂದರಿ ತಾಯೇ ತ್ರಿಪುರ ಸುಂದರಿ ಸನುಷ ಅರಸಿನಮಕ್ಕಿ ಅತಿ ಸಣ್ಣ ಪ್ರಾಯದಲ್ಲಿ ವೇದಿಕೆಯಲ್ಲಿ ಪ್ರದರ್ಶನ ನೀಡ್ತಾ ಇದೀಗ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಊರುಗಳಲ್ಲಿ ಕೂಡ ತನ್ನ ಕಲಾ ಪ್ರದರ್ಶನ ನೀಡಿರುವಂತಹ ಒಂದು ಪ್ರತಿಭೆ. ಹಾಗಾಗಿ ಕಾರ್ಯಕ್ರಮದ ಮುಂದುವರಿಸುವ ಮುಂಚೆ ಆವಾಗಲೇ ನವರಾತ್ರಿಯ ಈ ಒಂದು ಸಂದರ್ಭದಲ್ಲಿ ದೇವಿಯ ಸ್ತುತಿಗಳ ಒಂದು ನೃತ್ಯ ಆಯಿತು. ಜೊತೆಗೆ ಕೃಷ್ಣನವನ್ನು ಕೂಡ ನಾವು ನೋಡಿದೆವು. ಮೊದಲಾಗಿ ವಿಘ್ನ ವಿನಾಶಕನನ್ನು ಸ್ತುತಿಸ್ತಾನೆ, ಅವರನ್ನು ಆರಾಧಿಸ್ತಾನೆ ಈ ಒಂದು ಕಾರ್ಯಕ್ರಮ ಶುರು ಮಾಡಿರುವಂಥದ್ದು. ನಮ್ಮ ನಾಡಿಯಲ್ಲಿ ನಮ್ಮ ಭಾರತದ ಈ ಒಂದು ಮಣ್ಣಿನ ಅಸ್ಮಿತೆ ಅಂತ ಹೇಳಿದ್ರೆ ಶ್ರೀರಾಮ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಯಾವುದು? ಶ್ರೀರಾಮ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಏನು ಅಂತ ಕೇಳಿದೆ. ಶ್ರೀರಾಮ ಅಂತ ಹೇಳಿದ ಕೂಡಲೇ ನಮಗೆ ಭಾರತೀಯತೆ ನೆನಪಾಗ್ತದೆ. ಯಾಕಂದ್ರೆ ನಮ್ಮ ಜನ ಮಾನಸದಲ್ಲಿ ಜನ ಜೀವನದಲ್ಲಿ ಶ್ರೀರಾಮ ಹಾಸು ಹೊಕ್ಕಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ನಮಗೆ ಒಂದು ಸಣ್ಣ ನೋವಾದ್ರೂ ಕೂಡ ನಾವು ನೆನಪು ಮಾಡ್ಕೊಳ್ಳೋದು ಶ್ರೀರಾಮಚಂದ್ರನನ್ನೇ. ನಮಗೆ ಶ್ರೀರಾಮ ಅಂತ ಹೇಳಿದ್ರೆ ಆದರ್ಶ. ಶ್ರೀರಾಮಾಯಣ ಅಂತ ಹೇಳಿದ ಕೂಡಲೇ ಅಲ್ಲಿ ಇರುವಂತ ಎಲ್ಲ ಪಾತ್ರಗಳು, ರಾವಣನನ್ನು ಸೇರಿಸಿ ಕೂಡ ಅಲ್ಲಿ ಅದೆಲ್ಲ ಪಾತ್ರಗಳು ಕೂಡ ಆದರ್ಶವನ್ನು ಪ್ರತಿಪಾದಿಸುವಂಥದ್ದು. ಶ್ರೀರಾಮ ಅಂತ ಹೇಳಿದ ಕೂಡಲೇ ನಮಗದು ನಮ್ಮ ಒಂದು ಅಸ್ಮಿತೆಯ ಸಂಕೇತ ಅಂತ ಹೇಳ್ಬೇಕು. ಶ್ರೀರಾಮ ಮಂದಿರ ಇರ್ಬೋದು, ಶ್ರೀರಾಮಚಂದಿರ ಇರ್ಬೋದು. ಹಾಗಾಗಿ ಶ್ರೀರಾಮನ ಕುರಿತಾದ ಒಂದು ಹಾಡು ವೇದಿಕೆಯಲ್ಲಿ ಮೊಳಗಿರುವಂತಹ ಸಿರಿಕಂಠ ನಮ್ಮ ಪುತ್ತೂರಿನ ಒಂದು ಹೆಮ್ಮೆಯ ಗಾಯಕರು ಅಂತ ಹೇಳ್ಬೇಕು. ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರು ವೇದಿಕೆಯ ಮೇಲೆ ಇದೀಗ ಶ್ರೀರಾಮನ ಕುರಿತಾದ ಒಂದು
ಸುಂದರವಾದ ಹಾಡನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ತಮಗೂ ಗೊತ್ತಿರುವಂತಹ ಹಾಡೆ, ಹಾಗಾಗಿ ಕುಳಿತಿರುವಂತಹ ಈ ಎಲ್ಲ ಸಭಾಸದರು ಕೂಡ ಜೊತೆಗೆ ಧ್ವನಿ ಸೇರಿಸಿಕೊಂಡು ಹಾಡ್ತಾ ಇರಬಹುದು. ತಮ್ಮಲ್ಲಿರುವಂತಹ ಈ ಒಂದು ಭಾವುಕತೆಯನ್ನು, ಭಕ್ತಿಯನ್ನು ಕೂಡ ಈ ಒಂದು ಗಾಯನದ ಜೊತೆಗೆ ಸೇರಿಸ್ಕೊಳ್ತಾ ಭಕ್ತಿ ಪರಕಾಷ್ಠೆಯಲ್ಲಿ ಧ್ವನಿ ಸೇರಿಸಿ ಮುಜುಗರ ಬೇಡ, ರೋಮಾಂಚನಗೊಳಿಸುವಂತಹ ಒಂದು ಶ್ರೀರಾಮನ ಕುರಿತಾಗಿರುವಂತಹ ಹಾಡು ಇದೀಗ ವೇದಿಕೆಯಲ್ಲಿ ಚಂದ್ರಶೇಖರ್ ಹೆಗ್ಡೆ. ಹಲೋ 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 ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ಶ್ರೀರಾಮ ಶ್ರೀರಾಮ ಜಯ ರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳು ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ದನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣ ಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತ ಜನ ಶ್ರೀ ಮಂದಾರನೇ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ರಾಮ 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 ರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಧರೆಯೊಳಿನ ಭಕ್ತಿ ಸರಿಸಾಟಿಯಿಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತಕಾಯಗಳ
ಬಲ್ಲವರ ಹನುಮಂತ ಒಬ್ಬ ಬಲ್ಲ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಮುಕುಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಹೊಳೆಯೋಣ ಗೋಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ವತ್ಸಲ ಶ್ರೀರಾಮ ದೀನ ದಯಾಳು ಶ್ರೀರಾಮ ಅಲ್ಯರ್ವೋತ್ತಮ ಶ್ರೀರಾಮ ದಶಮುಖ ಮರ್ದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಧನ್ಯವಾದಗಳು. ಶ್ರೀರಾಮನ ಕುರಿತಾದ ಒಂದು ಸುಂದರವಾದ ಗೀತೆ ಪ್ರಸ್ತುತಪಡಿಸಿದ್ರು ನಮ್ಮ ಚಂದ್ರಶೇಖರ್ ಹೆಗ್ಡೆ ಅವರು. ಜೋರಾಗಿ ಶ್ರೀರಾಮಚಂದ್ರ ಭಗವಾನ್ಗೆ ಸಾಕಾಗ್ಲಿಲ್ಲ, ಇನ್ನು ಸ್ವಲ್ಪ ಜೋರಾಗಿ ಬರಲಿ. ಯಾಕಂದ್ರೆ ರಾಮ ರಾಮ ಅಂತೇಳಿ ನಮ್ಮ ರೋಮ ರೋಮದಲ್ಲಿ ಕೂಡ ಒಂದು ಭಕ್ತಿ ಉಕ್ಕಿ ಬರಬೇಕು. ದಮನಗಳಲ್ಲಿ ಕೂಡ ಶ್ರೀರಾಮನ ಭಕ್ತಿ ಹರಿಬೇಕು. ಆ ಚೈತನ್ಯ ಧಾರೆ ನಮ್ಮನ್ನೆಲ್ಲರನ್ನು ಆವರಿಸಬೇಕು. ಹಾಗಾಗಿ ಎಲ್ಲರೂ ಜೋರಾಗಿ ಶ್ರೀರಾಮಚಂದ್ರ ಭಗವಾನ್ಗೆ ಈ ಒಂದು ಸ್ಫೂರ್ತಿ, ಈ ಒಂದು ಶಕ್ತಿ ಸದಾಕಾಲ ಈ ಒಂದು ಕಾರ್ಯಕ್ರಮ ಉದ್ದಕ್ಕೂ ತಮ್ಮಲ್ಲಿ ಇರ್ಲಿಂದ ಕೇಳ್ಕೊಳ್ತಾ ವೇದಿಕೆ ಮೇಲೆ ಮತ್ತೆ ಯಾವಾಗಲೂ ಹೇಳಿದೆ, ಗಂಡು ಮೆಟ್ಟಿನ ಕಲೆ ನಮ್ಮ ಯಕ್ಷಗಾನ ಅಂತ ಹೇಳಿದೆ. ಆದರೆ ಯಕ್ಷಗಾನದಲ್ಲಿ ಗಂಡು ಮೆಟ್ಟಿನ ಕಲೆಯಲ್ಲೂ ಕೂಡ ನಮ್ಮ ಮಹಿಳೆಯರು, ಸ್ತ್ರೀ ಶಕ್ತಿಯವರು ಅಂತ ಹೇಳಬೇಕು. ಅವರು ಸಾಕಷ್ಟು ಸಾಧನೆ, ಸಾಕಷ್ಟು ಸದ್ದು, ಸಾಕಷ್ಟು ಸುದ್ದಿ ಕೂಡ ಮಾಡ್ತಾ ಇದ್ದಾರೆ. ವೇದಿಕೆಯಲ್ಲಿ ಮತ್ತೊಮ್ಮೆ ಪುಟಾಣಿ ಲಾವಣ್ಯ ಬರ್ತಾ ಇರುವಂಥದ್ದು ಒಂದು ಸುಂದರವಾದ ಯಕ್ಷ ನೃತ್ಯದ ಮೂಲಕ ತಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಚಪ್ಪಾಳೆ, ತಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಹಾರೈಕೆ ಅವಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಪ್ರೀತಿಯನ್ನು ಸ್ವಾಗತಿಸಿ ಲಾವಣ್ಯ ವೇದಿಕೆಯ ಮೇಲೆ.
ಲವಣ್ಯ ಅವರಿಂದ ಒಂದು ಬಡಗುತುಟ್ಟು ಶೈಲಿಯ ಒಂದು ಯಕ್ಷ ನೃತ್ಯ ಬಂದು ನಿಮ್ಮ ಮುಂದೆ ಕಾರ್ಯಕ್ರಮದ ಕೊನೆಯ ಒಂದು ಹಂತಕ್ಕೆ ಬರ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನವರಾತ್ರಿಯ ಈ ಒಂದು ಸಂಭ್ರಮದಲ್ಲಿ ಈ ವೇದಿಕೆಯ ಮೇಲೆ ಅನೇಕ ಕಲಾವಿದರು ತಮ್ಮ ಪ್ರದರ್ಶನ ನೀಡಿರುವಂಥದ್ದು. ಈ ಕಾರ್ಯಕ್ರಮ ಬಳಿಕ ಮತ್ತೊಂದು ಅದ್ಭುತವಾದ ತಂಡ ನಿಮ್ಮ ಮುಂದೆ ಬರಲಿಕ್ಕಿರುವಂಥದ್ದು ನಮ್ಮ ಆರೋಹಣ ಮ್ಯೂಸಿಕ್ಸ್ ಅವರು ಬರಲಿಕ್ಕಿದ್ದಾರೆ. ಇದಕ್ಕೆ ಮುಂಚೆ ಕಾರ್ಯಕ್ರಮ ಕೊನೆ ಹಂತದಲ್ಲಿ ನಮ್ಮ ನವಶಕ್ತಿ ವೈಭವ ಎಂಬ ಒಂದು ಸುಂದರವಾದ ಕಾರ್ಯಕ್ರಮ ಭಾವನಾ ಕಲಾ ಆರ್ಟ್ಸ್ ತಂಡ ಇದುವರೆಗೂ ತಮ್ಮ ಮುಂದೆ ನೃತ್ಯ ಪ್ರದರ್ಶನ ನೀಡ್ತಾ ಬಂದಿರುವಂಥದ್ದು. ಈಗ ಮುಂದಿನ ಒಂದು ನೃತ್ಯ ನವಶಕ್ತಿ ವೈಭವ. ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮ ಎಲ್ಲ ಕಲಾವಿದರಿಗೆ ಒಂದು ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸುವಂಥ ಒಂದು ಕ್ಷಣ ತಮ್ಮೆಲ್ಲರ ಒಂದು ಆಶೀರ್ವಾದ ಚಪ್ಪಾಳೆ ಮೂಲಕ ಬರ್ತಾ ಇರಲಿ. ಯಾಕಂತೇಳಿದರೆ ತಮ್ಮ ಮುಂದೆ ಬಂದಿರುವಂಥದ್ದು ನಮ್ಮ ನಾಡಿನೆಲ್ಲೆಡೆ ತಮ್ಮ ಕಲಾ ಪ್ರದರ್ಶನ ನೀಡ್ತಾ ಬಂದಿರುವಂಥ ಭಾವನಾ ಕಲಾ ಆರ್ಟ್ಸ್ ಜೊತೆಗೆ ನೃತ್ಯಕ್ಕೆ ಬೇಕಾದಂತಹ ಪರಿಕರಗಳಿರ್ಬೋದು, ವೇಷಭೂಷಣಗಳಿರ್ಬೋದು, ಎಲ್ಲವನ್ನು ಒದಗಿಸಿಕೊಡುವಂಥ ಸೇವೆ ಮಾಡ್ತಾ ತಮ್ಮೆಲ್ಲರ ಮನ ಮಾತಾಗಿರುವಂತಹ ಭಾವನಾ ಕಲಾ ಆರ್ಟ್ಸ್ ತಂಡಕ್ಕೆ ಒಂದು ದೊಡ್ಡ ಒಂದು ಚಪ್ಪಾಳೆ ಬರಲಿ ತಮ್ಮೆಲ್ಲರ ಕಡೆಯಿಂದ. ವಿಘ್ನೇಶ್ ವಿಶ್ವಕರ್ಮ ಸಾರಥ್ಯದಲ್ಲಿ ನಮ್ಮ ಪುತ್ತೂರಿನ ಈ ಒಂದು ಸಂಸ್ಥೆ ಕಲಾ ಸಾಮ್ರಾಜ್ಯದಲ್ಲಿ ತನ್ನ ಒಂದು ಹೆಸರನ್ನು ಶಾಶ್ವತವಾಗಿ ಚಾಪೊತ್ತಿರುವಂಥದ್ದು. ಜೊತೆಗೆ ಈ ಒಂದು ತಂಡದ ಜೊತೆಗೆ ಜೋಡಿಸಿಕೊಂಡಿರುವಂಥದ್ದು ನಮ್ಮ ಪುತ್ತೂರಿನ ಒಂದು ಹೆಮ್ಮೆಯ ವಿದ್ಯಾ ಸಂಸ್ಥೆ ಸಾಂದೀಪನಿ ವಿಹಾರ. ಈ ಒಂದು ಸಾಂದೀಪನಿ ವಿಹಾರದ ವಿದ್ಯಾರ್ಥಿನಿಯರು ಕೂಡ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ಈ ಒಂದು ತಂಡ ಜೊತೆ ಸೇರಿಸಿಕೊಂಡು ಕೊಟ್ಟಿರುವಂಥದ್ದು. ಈ ಸಾಂದೀಪನಿ ವಿಹಾರದ ಮುಖ್ಯೋಪಾಧ್ಯಾಯರಾಗಿರುವಂತಹ ಜಯಮಾಲಾ ಮಾತಾಜಿಯವರು, ಶ್ವೇತಾ ಮಾತಾಜಿಯವರು, ಅನಿತಾ ಮಾತಾಜಿಯವರು ಹಾಗೂ ಸಂಚಾಲಕರಾದ ಭಾಸ್ಕರಾಚಾರ್ಯ ಹಿಂದವರು ಇವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳೊಂದಿಗೆ ತಮ್ಮೆಲ್ಲರ ಒಂದು ಜೋರಾದ ಒಂದು ಚಪ್ಪಾಳೆ ಸಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಮತ್ತೊಂದು ನೃತ್ಯ ಸಂಸ್ಥೆ ದೂರದ ವಿಟ್ಲದ ಅಳಿಕೆಯ ಶಾರದಾ ನೃತ್ಯ ಸಂಸ್ಥೆ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ರು. ಅವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ತಮ್ಮ ಒಂದು ಚಪ್ಪಳೆ ನಿಲ್ತು ಬೇಡ, ಬರ್ತಾನೆ ಇರಲಿ, ಯಾಕಂತ ಹೇಳಿದ್ರೆ ಸ್ಟಾಪ್ ಕೊಡ್ಬೇಕಂತಿಲ್ಲ. ಆ ನಂತರ ನಮ್ಮ ಜೊತೆ ಅರಸಿನ ಮುಕ್ಕಿಯಿಂದ ಬಂದು ಈ ಒಂದು ವೇದಿಕೆಯಲ್ಲಿ ತನ್ನ ಒಂದು ಪ್ರತಿಭೆ ಪ್ರದರ್ಶನ ಮಾಡಿರುವಂಥ ಒಂದು ಅದ್ಭುತ ಪ್ರತಿಭೆ ಕುಮಾರಿ ಸಾನುಷ ಅರಸಿನ ಮುಕ್ಕಿ ಅವರಿಗೆ ಜೋರಾದ ಒಂದು ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇವಾಗಷ್ಟೇ ವೇದಿಕೆಯಲ್ಲಿ ಶ್ರೀ ರಾಮನ ಕುರಿತಾಗಿರುವಂತಹ ಹಾಡನ್ನು ಹಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಗಣಪತಿ ಸ್ತುತಿಯ ಜೊತೆ ಶುಭಾರಂಭಗೊಳಿಸಿದವರು ನಮ್ಮ ಪುತ್ತೂರಿನ ಒಂದು ಅದ್ಭುತ ಕಲಾವಿದರು, ನಮ್ಮ ಪುತ್ತೂರಿನ ಹೆಸರು ಹತ್ತೂರಿಗೆ ಪಸರಿಸಿದಂತಹ ಶ್ರೀಯುತ ಚಂದ್ರಶೇಖರ್ ಹೆಗ್ಡೆ ಅವರು. ಅವರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳೊಂದಿಗೆ ಚಪ್ಪಾಳೆ ಸದ್ದು ನಿಲ್ಲುದು ಬೇಡ, ಬರಲಿ, ಜೋರಾಗಿ ಬರಲಿ. ಚಪ್ಪಾಳೆ ಹೇಗೆ ರೀತಿ ಬರಬೇಕು ಅಂತ ಹೇಳಿದ್ರೆ ಎರಡು ಕೈ ಸೇರಿಸಿ ನಿಮ್ಮ ಕೈ ಸೋಲುವಷ್ಟು ಹೊತ್ತು ಬರ್ತಾ ಇರಲಿ ಅಂತ ಕೇಳ್ಕೊಳ್ತಾ ವೇದಿಕೆಯ ಮೇಲೆ ಬರ್ತಿರುವಂತ ಈ ಒಂದು ಮುಂದಿನ ಒಂದು ದೃಶ್ಯ ಕಾವ್ಯ ನವಶಕ್ತಿ ವೈಭವ. ಹಾಗೆ ಚಪ್ಪಾಳೆ ಸ್ವಲ್ಪ ಉಳಿದಿದ್ರೆ ನಾನು ವಿನೋದ್ ಆಚಾರ್ಯ ಪುತ್ತೂರು ನಿಮ್ಮ ಮುಂದೆ ಈ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮೂಲಕ ಮುಂದಿಟ್ಟು ಒಂದೊಂದು ಪ್ರಯತ್ನ ಅಂತ ಮಾಡಿದ್ದೇನೆ. ಹಾಗೊಂದು ಹಾಡಿನ ಮೂಲಕ ನಿಮ್ಮೊಂದು ಚಪ್ಪಾಳೆ ಆಶು ನನ್ನ ಮೇಲೂ ಕೂಡ ದಯ ಪಾಲಿಸಿ ಕೇಳ್ಕೊಳ್ತಾ ವೇದಿಕೆಯ ಮೇಲೆ ನಮ್ಮ ನವಶಕ್ತಿ ವೈಭವ ವಿಘ್ನೇಶ್ ವಿಶ್ವಕರ್ಮ ಕೂಡ ಈ ಒಂದು ವೇದಿಕೆಯಲ್ಲಿ ಬರ್ತಿರುವಂಥದ್ದು ಅದ್ಭುತವಾದ ಒಂದು ಪಾತ್ರದ ಮೂಲಕ ರಂಗ ಪ್ರವೇಶ ಮಾಡಲಿಕ್ಕಿದ್ದಾರೆ. ಹಾಗಾಗಿ ರೆಡಿಯಾ? ಎಸ್, ಕಾರ್ಯಕ್ರಮವನ್ನು ಈ ಒಂದು ಸುಂದರವಾದ ನೃತ್ಯದ ಮೂಲಕ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ನವಶಕ್ತಿ ವೈಭವ ವಿಘ್ನೇಶ್ ವಿಶ್ವಕರ್ಮ ಸಾರಥ್ಯದ ಭಾವನಾ ಕಲಾ ಆರ್ಟ್ಸ್ ಒಂದು ತಂಡದ ಈ ಒಂದು ಪ್ರದರ್ಶನದ ಕೊನೆಯ ಒಂದು ನೃತ್ಯ.
निवासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते भुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते शैलपुत्रीति इयं ब्रह्मचारिणी इयं चन्द्रघण्टेति
ಹರಿ ಓಂ. ಇಲ್ಲಿಯವರೆಗೆ ವಿಘ್ನೇಶ್ ವಿಶ್ವಕರ್ಮ ನಿರ್ದೇಶನದಲ್ಲಿ ಭಾವನಾ ಕಲಾ ಆರ್ಟ್ಸ್ ಬಳುವಾರು ತಂಡದ ಕಲಾವಿದರಿಂದ ಸಾಂಸ್ಕೃತಿಕ ಕಲಾ ವೈಭವ ಎಂಬ ಪ್ರದರ್ಶನವನ್ನು ತಾವು ನೋಡಿದ್ದೀರಿ. ಈಗ ಎಲ್ಲ ಕಲಾವಿದರು ಭಾವನಾ ಕಲಾ ಆರ್ಟ್ಸ್ ಬಳುವಾರು ಇದರ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ಇವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತೇಳಿ ಶ್ರೀ ಶಾರದಾಂಬ ಭಜನಾ ಮಂದಿರದ ಗೌರವಾಧ್ಯಕ್ಷರು ಕೆದಂಬಾಡಿಗುತ್ತು ಸೀತಾರಾಮ್ ರೈಗಳು, ಹಾಗೆ ನಿಕಟಪೂರ್ವ ಅಧ್ಯಕ್ಷರಾದ ಸಾಯಿರಾಮ್ ರವರು, ಹಾಗೆ PG ಚಂದ್ರಶೇಖರ್ ಅವರು, ಜೊತೆಗೆ PG ಜಗನ್ನಿವಾಸ್ ರವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕೃಷ್ಣ ಸ್ಮರಣಿಕೆಯ ರೂಪದಲ್ಲಿ ನಾವು ತಾಳವನ್ನು ನೀಡ್ತಾ ಇದ್ದೇವೆ. ಆದಷ್ಟು ಮಕ್ಕಳು ತಾಳವನ್ನು ತಗೊಂಡವರು ಭಜನೆಯನ್ನ ಕಲೀಲಿ, ಮನೆಯಲ್ಲಿ ನಿರಂತರವಾಗಿ ಭಜನೆ ಮಾಡಲಿ ಎನ್ನುವ ಉದ್ದೇಶದಿಂದ ಈ ಬಾರಿ ಪ್ರತಿಯೊಬ್ಬರಿಗೂ ಸ್ಮರಣಿಕೆ ರೂಪದಲ್ಲಿ ತಾಳವನ್ನು ನೀಡ್ತಾ ಇರುವುದು. ಧನ್ಯವಾದಗಳಮ್ಮ. ಈ ಒಂದು ವೇದಿಕೆಯಲ್ಲಿ ಈ ನವರಾತ್ರಿಯ ಸುಸಂದರ್ಭದಲ್ಲಿ ಕಲಾ ಮಾತೆಯ ಒಂದು ಸನ್ನಿಧಾನದಲ್ಲಿ ಈ ಒಂದು ನಮ್ಮ ಭಾವನಾ ಕಲಾ ಆರ್ಟ್ಸ್ ತಂಡಕ್ಕೆ, ನಮ್ಮ ಎಲ್ಲ ಕಲಾವಿದರಿಗೆ ಒಂದು ಕಲಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀ ಶಾರದೋತ್ಸವ ಸಮಿತಿಯವರಿಗೆ ಹಾಗೂ ನಂತರ ನಮ್ಮೆಲ್ಲರನ್ನು ಪ್ರೀತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಿದ್ದಕ್ಕೆ ಹಾಗೂ ವಿಶೇಷವಾಗಿ ತಾಳವನ್ನು ನೀಡಿ ಒಂದು ಸ್ಮರಣಿಕೆ ಕೊಡುವಂಥದ್ದು ತುಂಬ ವಿಶೇಷ. ಈ ಒಂದು ಭಕ್ತಿಯ ಒಂದು ಅನುರಣನ ಎಲ್ಲರ ಮನೆಯಲ್ಲಿ ಮೊಳಗಲಿ ಎಂಬ ಒಂದು ಆಶಯ ಕೊಟ್ಟಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳೊಂದಿಗೆ ಮತ್ತೆ ಭೇಟಿ ಹೋಗುವ ನಿರೀಕ್ಷೆಯಲ್ಲಿ ಭಾವನಾ ಕಲಾ ಆರ್ಟ್ಸ್ ವಿಘ್ನೇಶ್ ವಿಶ್ವಕರ್ಮ ಅವರಿಗೆ ಜೋರಾದ ಒಂದು ಚಪ್ಪಲಿ ಮೇಲರ ಕಡೆಯಿಂದ ಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳಿಸಿದೆ. ಧನ್ಯವಾದಗಳು. ಅದ್ಭುತವಾದ ಕಾರ್ಯಕ್ರಮ ನೀಡಿದಂತ ವಿಘ್ನೇಶ್ ವಿಶ್ವಕರ್ಮ ನಿರ್ದೇಶನದ ಭಾವನಾ ಕಲಾ ಆರ್ಟ್ಸ್ ಬಳುವಾರು ಇದರ ಕಲಾವಿದರಿಗೆ ಶ್ರೀ ಶಾರದಾಂಬಾ ಭಜನಾ ಮಂದಿರ ಇದರ ಆಡಳಿತ ಮಂಡಳಿಯ ಪರವಾಗಿ ಅನಂತಾನವಂತವಾದ ಧನ್ಯವಾದಗಳು.
ಮುಂದೆ ಈ ವೇದಿಕೆಯಲ್ಲಿ ಹರಣಿಗೌಡ ಸಾರಸ್ವತದ ಅವರ್ ಆರೋಹಣ ಮ್ಯೂಸಿಕ್ ಒಂದು ಬಾರಿ ಸ್ಮರಣೆ ಸಾಲದೆ ಎಂಬ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಂತರ ಭಜನಾ ಕಾರ್ಯಕ್ರಮ ನಡೆದು ಶ್ರೀದೇವರಿಗೆ ಮಹಾಪೂಜೆಯ ಬಳಿಕ ಅನ್ನಪ್ರಸಾದದ ವಿತರಣೆ ಆಗಲಿಕ್ಕಿದೆ. ಎಲ್ಲಾ ಭಗವದ್ ಭಕ್ತರು ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ಎಲ್ಲರಿಗೂ ಹರಿ ಓಂ, ಜೈ ಶ್ರೀರಾಮ್. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿ ಹಾಗೂ ಶಾರದಾ ಮಾತೆಯ ಆಶೀರ್ವಾದವನ್ನು ಕೋರುತ್ತಾ ನಾನು ನಿಮ್ಮ ಪ್ರೀತಿಯ ಹರಿಣಿಗೌಡ, ಪುತ್ತೂರ ಮುತ್ತು ಹತ್ತೂರ ಒಡೆಯ ಮಹತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಸುಮಾರು 9 ದಶಕಗಳ ಹಿಂದೆ ಪುತ್ತೂರಿನ ಜನತೆಗೆ ಮಹಾಮಾರಿಯೊಂದು ಕಾಡಿದಾಗ ಶ್ರೀ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ಅಮ್ಮನವರ ದೈವನುಡಿಯ ಪ್ರಕಾರ ಭಜನೆಯೊಂದೇ ಇದಕ್ಕೆ ಪರಿಹಾರವೆಂದು ಕಂಡುಬಂದಿತ್ತು. ಆಗ ಭಕ್ತರೆಲ್ಲರೂ ಸೇರಿ ಭಜನಾ ತಂಡವನ್ನು ರಚಿಸಿ ಭಜನಾ ಮಂದಿರವನ್ನು ನಿರ್ಮಿಸಿದರು. ದಿನ ಕಳೆದಂತೆ ಭಜನಾ ಮಂದಿರದ ಪ್ರಖ್ಯಾತಿಯು ಸುತ್ತಮುತ್ತ ಹಬ್ಬಿ ಹಲವಾರು ಪವಾಡಗಳಿಗೆ ಸಾಕ್ಷಿಯಾಯಿತು. ಇಂತಹ ಪುಣ್ಯಕ್ಷೇತ್ರದ ದಿವ್ಯ ಸನ್ನಿಧಿಯಲ್ಲಿ ಸೇವೆ ಮಾಡುವ ಸದ್ಭಾಗ್ಯ ಸಿಕ್ಕಿರುವುದೇ ನಮ್ಮೆಲ್ಲರ ಸುಕೃತ ಫಲ. 90ನೇ ವರ್ಷದ ಶಾರದೋತ್ಸವದಲ್ಲಿ ನಾವಿಂದಿದ್ದೇವೆ. ಈ ಸುಸಂದರ್ಭದಲ್ಲಿ ಆರೋಹಣ ಮ್ಯೂಸಿಕ್ಸ್ ಅರ್ಪಿಸುವ ಒಂದು ಬಾರಿ ಸ್ಮರಣೆ ಸಾಲದೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಭಕ್ತಿ ಭಾವಗೀತೆಗಳ ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದೇವೆ. ನನ್ನೊಂದಿಗೆ ನನ್ನ ತಮ್ಮಂದಿರಾದ ಕರಣ್ ಗೌಡ ಮತ್ತು ಅರ್ಜುನ್ ಗೌಡ ಸಹಕರಿಸಲಿದ್ದಾರೆ. ಹಾಗೂ ಹಲವಾರು ವೇದಿಕೆಗಳಲ್ಲಿ ಹಾಡಿರುವ ಕುಮಾರಿ ಖುಷಿ ಉರ್ಲಾಂಡಿ ಹಾಗೂ ಕುಮಾರಿ ಮನ್ವಿ ಜಯಂತ್ ಉರ್ಲಾಂಡಿ ಇವರು ಕೂಡ ಹಾಡಲಿದ್ದಾರೆ. ಅದೇ ರೀತಿ ಈ ದಿವ್ಯ ಸನ್ನಿಧಿಯಲ್ಲಿ ಈ ವೇದಿಕೆಯ ಮೂಲಕ ಪ್ರಪ್ರಥಮ ಬಾರಿಗೆ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸುವ ಕಲಾವಿದರಾದ ಹನ್ವಿಕಾ, ಚಿರಾಗ್, ಪ್ರಥಮ್, ಅರ್ಜುನ್ ಗೌಡ, ಚಾರ್ವಿ, ಶಾರದಾ, ಸಾನ್ವಿಕಾ ಇವರು ಕೂಡ ನಮ್ಮೊಂದಿಗೆ ಹಾಡಲಿದ್ದಾರೆ. ಇದೀಗ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
गजानन पद्मार्कम् गजाननम् अहर्निशम् अनेकदन्तं भक्तानां एकदन्तम् उपास्महे एकदन्तम् उपास्महे। ಇದೀಗ ಖುಷಿ ಉರ್ಲಾಂಡ್ ಇವರು ಶಾರದೆಯ ಕುರಿತಾದ ಒಂದು ಗೀತೆಯನ್ನು ಹಾಡಲಿದ್ದಾರೆ. ಹಲೋ ಹಲೋ ಹಲೋ
ಶಾರದೆ ಶರಚಂದಿರವದನೆ ಶಾರದೆ ಇಂದೀವರಾಕ್ಷಿಶತ ನಂದನ ಪ್ರಿಯ ದೇವಿ ಇಂದೀವರಾಕ್ಷಿಶತ ನಂದನ ಪ್ರಿಯ ದೇವಿ ಕುಂಕು ನೋಡದೆ ಶ್ರುತಿ ಬರದೆ ಜ್ಞಾನವ ನೀಡೆ ಕುಂಕು ನೋಡದೆ ಶ್ರುತಿ ಬರದೆ ಜ್ಞಾನವ ನೀಡೆ ವಂದಿವೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿವೆ ನಮ್ಮ ಮುದ್ದು ಶಾರದೆ ಶಾರದೆ पीताब्जासना सुखनायकी सुरनादाराधिके विश्वनायकी पीताब्जासना सुखनायकी सुरनादाराधिके विश्वनायकी विहिते गुरिते शिवे माते सद्गुणमणि प्राते वेदोपनिषत् गीते माते विमाते विहिते गुरिते शिवे माते सद्गुणमणि प्राते वेदोपनिषत् गीते माते विमाते वन्दिवे ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿವೆ ನಮ್ಮ ಮುದ್ದು ಶಾರದೆ ಶಾರದೆ ಕೋಕಿಲವಾಣಿ ಕವಿ ಸೇವಿತೆ ಎನ್ನವ ಕುಲಾಲಿಸೆ ಮುನಿ ವಂದಿತೆ ಕೋಕಿಲವಾಣಿ ಕವಿ ಸೇವಿತೆ ಎನ್ನವ ಕುಲಾಲಿಸೆ ಮುನಿ ವಂದಿತೆ ಕೋಪನೆಯನ್ನು ಸುವಿವೇಕ ಬುದ್ಧಿಯನಿತು ಸಾಕು ಸಜ್ಜನರನ್ನು ಪಾಪು ಮನ್ನಿಸುತ್ತಾಯಿ ಕೋಪನೆಯನ್ನು ಸುವಿವೇಕ ಬುದ್ಧಿಯನಿತು ಸಾಕು ಸಜ್ಜನರನ್ನು ವಾಕು ಮನ್ನಿಸುತ್ತಾಯಿ ವಂದಿವೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ ವಂದಿವೆ ನಮ್ಮ ಮುದ್ದು ಶಾರದೆ ಶಾರದೆ ಪಾತಕಿಗಳ ನುಡನಾಡಿದ
ಪ್ರಪ್ರಥಮ ಬಾರಿಗೆ ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸುವ ಕಲಾವಿದೆಯಾದ ಸಾನ್ವಿಕಾ ಶಾರದಾ ಹತ್ತೂರ ಒಡೆಯ ಪುತ್ತೂರ ಮುತ್ತು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಕುರಿತಾದ ಒಂದು ಭಕ್ತಿಗೀತೆಯನ್ನು ಹಾಡಲಿದ್ದಾರೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲ್ ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲ್ ಶಂಭೋ ಶಂಕರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಕ ಕಾದರ ನಂಬಿ ಬಂದಿರುವೆ ಅರಸಯ್ಯ ಕಾಲಿಂಗೇಶ್ವರ. ನಾಗರಾಜನ ಕೊರಳಲ್ಲಿ ಧರಿಸಿದ ನಟಕ ಕಾದರ ನಂಬಿ ಬಂದಿರುವೆ ಅರಸಯ್ಯ ಮಹಾಲಿಂಗೇಶ್ವರ. ಪುತ್ತೂರ ಪುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ. ಸೋಮವಾರದ ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಪಾಲಿನಲ್ಲಿ. ವಿಶೇಷ ಪೂಜೆ ಪುತ್ತೂರು ಕ್ಷೇತ್ರದಲ್ಲಿ ಸಂತೋಷದಿ ನೆಲೆಸಿರುವ ಭಕ್ತರ ಪಾಲಿನಲ್ಲಿ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ. ಶರಣೆಂದು ಬಂದ ಭಕ್ತರನ್ನೆಲ್ಲ ಸಲಹುವ ಈಶ್ವರ. ಸರ್ವಲೋಕದ ಸರ್ವ ಜೀವಿಗಳ ಕಾಯುವ ಸರ್ವೇಶ್ವರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ. ಶಿವರಾತ್ರಿ ಶುಭ ದಿನದೊಂದು ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷದಿ ವಿಶೇಷ ಮಹಾಪೂಜೆ. ಈಶ್ವರ ನಿನ್ನ ದಿವ್ಯ ರಥೋತ್ಸವ ಭಕ್ತ ಬಾಂಧವರ ಬಾಳಿನದೊಂದು ವೈಭವೋತ್ಸವ. ಶಿವರಾತ್ರಿ ಶುಭ ದಿನದೊಂದು ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಪೂಜೆ. ಶಿವರಾತ್ರಿ ಶುಭ ದಿನದೊಂದು ಸಂಭ್ರಮದ ಪೂಜೆ. ನವರಾತ್ರಿ ಲಕ್ಷ ದೀಪದಿ ವಿಶೇಷ ಪೂಜೆ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ. ಪುತ್ತೂರ ಮುತ್ತು ಶ್ರೀ ಮಹಾಲಿಂಗೇಶ್ವರ ಹತ್ತೂರ ಭಕ್ತರ ಪಾಲಿಗೆ ಶಂಭೋ ಶಂಕರ. ಶಂಭೋ ಶಂಕರ ಶಂಭೋ ಶಂಕರ ಶಂಭೋ ಶಂಕರ. ಅಭಿನಂದನೆಗಳು. ಮುಂದೆ ಶ್ರೀರಾಮಚಂದ್ರನ ಕುರಿತಾದ ಒಂದು ಭಕ್ತಿಗೀತೆಯನ್ನು ಅರ್ಜುನ್ ಗೌಡ ಹಾಡಲಿದ್ದಾನೆ.
ಧನ್ಯವಾದಗಳು. ಮುಂದೆ ಹನ್ವಿಕಾ ಇವರು ಶಿವನ ಕುರಿತದೊಂದು ಗೀತೆಯನ್ನು ಹಾಡಲಿದ್ದಾರೆ. ಕಾಶಿಯಿಂದ ಬನ್ನನಿಲ್ಲೆ ವಿಶ್ವನಾಥ, ಕರೆ ಬರುವವನನ್ನೇ ಮಂಜುನಾಥ. ಕಾಶಿಯಿಂದ ಬನ್ನನಿಲ್ಲೆ ವಿಶ್ವನಾಥ, ಕರೆ ಬರುವವನನ್ನೇ ಮಂಜುನಾಥ. ಧರ್ಮದ ಮರ್ಮವಿಯ ಹೀನಲ, ಕನ್ನಡದ ಇರಿಮೆಯ ಧರ್ಮಸ್ಥಳ. ಕನ್ನಡ ಇರಿಮೆಯ
ಗೀತೆಯನ್ನು ಮನ್ವಿ ಇವರು ಹಾಡಲಿದ್ದಾರೆ. ಭಾವದೆಲೆಯಲಿ ಶಾರದೆ ಗಾನ, ಭಾವದೆಲೆಯಲಿ ಶಾರದೆ ಗಾನ, ರಾಗ ಹೊಮ್ಮಲು ಶಾರದೆ ನಾಮ, ರಾಗ ಹೊಮ್ಮಲು ಶಾರದೆ ನಾಮ, ಹೃದಯ ಹಾಡಿತು ಶಾರದೆ ಗಾನ, ಹೃದಯ ಹಾಡಿತು ಶಾರದೆ ಗಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ, ಶಾರದೆ ಗಾನ ಶೃಂಗೇರಿಯ ಧ್ಯಾನ,
ಧನ್ಯವಾದಗಳು. ಮುಂದೆ ಚಿರಾಗ್ ಇವರು ಡಿ ಆಡಿಯಾನೆ ಎಂಬ ಸುಪ್ರಸಿದ್ಧ ಗೀತೆಯನ್ನು ಹಾಡಲಿದ್ದಾರೆ. ಓಡಿ ಓಡಿ ಬಂದ ಹಣಗೆ ದೀದಿ
वेद नाही कळला, वेद नाही कळला, अंतःपारयाचा कानडा राजा पंढरीचा, कानडा राजा पंढरीचा. वेद नाही कळला, वेद नाही कळला, अंतःपारयाचा कानडा राजा पंढरीचा, कानडा राजा पंढरीचा, कानडा राजा पंढरीचा. निराकार तो निर्गुण ईश्वर, जैसा प्रगटला असा विटेवर. निराकार तो निर्गुण ईश्वर, जैसा प्रगटला असा विटेवर. उभय ठेविले हात कटीवर, उभय ठेविले हात कटीवर. पुतळा चैतन्याचा, कानडा राजा पंढरीचा, कानडा राजा पंढरीचा, कानडा राजा पंढरीचा. परब्रह्म हे भक्तासाठी उभे ठाकले भीमे काठी. परब्रह्म हे भक्तासाठी उभे ठाकले भीमे काठी. उभा राहिला भाव सावयव, उभा राहिला भाव सावयव. जणू रे पुंडलिकाचा,
ಮುಂದೆ ಪ್ರಥಮ್ ಇವರು ಹಾಡಲಿದ್ದಾರೆ. ಓಂ ನಮಃ ಶಿವಾಯ ಶಿವಾಯ ನಮಃ 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 ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಓಂ ನಮಃ ಶಿವಾಯ ಶಿವಾಯ 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 ನಮಃ ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ದಿಮಿತಕ ದಿಮಿತಕ ಮೃದಂಗ ಬಾಜೆ ದಿಮಿತಕ ದಿಮಿತಕ ಮೃದಂಗ ಬಾಜೆ ಡಮ 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 ಡಮರು ಬಾಜೆ ಡಮ 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 ಡಮರು ಬಾಜೆ ದಿಮಿತಕ ದಿಮಿತಕ ಮೃದಂಗ ಬಾಜೆ ದಿಮಿತಕ ದಿಮಿತಕ ಮೃದಂಗ ಬಾಜೆ ಹರ ಹರ ಮಹಾದೇವ 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 ಓಂ ನಮಃ ಶಿವಾಯ ಶಿವಾಯ ನಮಃ 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 ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಶಿವ 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 ಶಿವಾಯ ನಮಃ ಹರ 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 ಹರಾಯ ನಮಃ ಓಂ ನಮಃ ಶಿವಾಯ ಶಿವಾಯ 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 ನಮಃ ಧನ್ಯವಾದಗಳು. ಮುಂದೆ ಆಂಜನೇಯನ ಕುರಿತಾದ ಒಂದು ಹಾಡನ್ನು ಹಾಡಲಿದ್ದಾರೆ ಕುಮಾರಿ ಚಾರ್ವಿ. ಮಾರುತಿ 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 ಜಯ ಮಾರುತಿ 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 ರಾಮದೂತ ಮಾರುತಿ ಮಾರುತಿ ಜಯ ಮಾರುತಿ ರಾಮದೂತ ಮಾರುತಿ ಮಾರುತಿ ಜಯ ಮಾರುತಿ ರಾಮದೂತ ಮಾರುತಿ ಮಾರುತಿ ಜಯ ಮಾರುತಿ
वारिजलयपते वारिजनाभने वारिज भवपिता वारिजनेत्रने वारिजमित्र परप्रभावने वारिज जांडद कारणदुरे बारैया बा 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 भक्तरा प्रिया श्रीनिवासराया भक्तरा प्रिया श्रीनिवासराया वारिजलयपते वारिजनाभने वारिज भवपित वारिजनेत्रने वारिजमित्र परप्रभावने वारिज जांडद कारणदुरे बारैया बा 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 भक्तरा प्रिया श्रीनिवासराया
कल्याणाद्भुतगात्राय कामितार्थप्रदायिते श्रीमद्वेङ्कटनाथाय श्रीनिवासाय ते नमः। श्रीनिवासाय ते नमः। श्रीनिवासाय ते नमः। श्रीनिवासाय ते ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕು. ಮಾನಾಭಿಮಾನವು ನಿನ್ನದು ಎನಗೇನೋ ಮಾನಾಭಿಮಾನವು ನಿನ್ನದು ಎನಗೆ
ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳು ಗುಬ್ಬಿಯಾಳು ಮಧುಸೂದನ ಧ್ಯಾನದಿಂದ ಅತಿಶಯವು ಇಹುದು ಗುಬ್ಬಿಯಾಳು ಗುಬ್ಬಿಯಾಳು ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹನೋ ಗುಬ್ಬಿಯಾಳು ಗುಬ್ಬಿಯಾಳು ವಾಮನ ದೇವರು ನಮಗೆ ವಾರಗಳ ಕೊಡುವನು ಗುಬ್ಬಿಯಾಳು ಗುಬ್ಬಿಯಾಳು
ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರವಂದಿತ ಪರೇ ಕಮಲ ಭವಾದಿ ಸುರವಂದಿತ ಪರೇ ಕಮಲ ಭವಾದಿ ಸುರವಂದಿತ ಪರೇ ಗಣಿತ ಗುಣಶ್ರೇಣಿ ತ್ರಿಗುಣಾಭಿಮಾನಿಯೇ ಅಗಣಿತ ಗುಣಶ್ರೇಣಿ ಖಗವಾಹನ ನಾರಾಯಣಿಯೇ ಖಗವಾಹನ ನಾರಾಯಣಿಯೇ ನೀ ಹಗಲು ಇರುಳು ಹರಿ ಹಗಲು ಇರುಳು ಹರಿ ಹಗಲು ಇರುಳು ಹರಿ ಪದಯುಗ ತೋರಿಸೆ ಹಗಲು ಇರುಳು ಹರಿ ಪದಯುಗ ತೋರಿಸೆ ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ ಲಿಂಗ ಶರೀರವ ಭಂಗವಗೈಯ ನಿನ್ನಂಗದಲ್ಲಿನ ಬೆವರಿನ ನಿನ್ನಂಗದಲ್ಲಿನ ಬೆವರಿನ ನಿನ್ನಂಗದಲ್ಲಿನ ಬೆವರಿನ ಸಂಗವಾಗಲು ಭವಭಂಗ ಹಿಂಗುವುದು ಸಂಗವಾಗಲು 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 ಭವಭಂಗ ಹಿಂಗುವುದು ಸಂಗವಾಗಲು ಭವಭಂಗ ಹಿಂಗುವುದು ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲೆ ಧಾಮತ್ರಯ ರೂಪಿಣಿ ಕಮಲ ಭವಾಂತಕಾರಿಣಿ ಧಾಮತ್ರಯ ರೂಪಿಣಿ ಕಮಲ ಭವಾಂತಕಾರಿಣಿ ವಿಮಲ ಪದುಮ ಸರೋವಾಸಿನಿ ವಿಮಲ ಪದುಮ ವಿಮಲ ಪದುಮ ವಿಮಲ ಪದುಮ ಸರೋವಾಸಿನಿ ವಿಮಲ ಪದುಮ ಸರೋವಾಸಿನಿ ಸ್ವಾಮಿ ತೀರ್ಥದಿ ನಿಂತ ಸ್ವಾಮಿ ತೀರ್ಥದಿ ನಿಂತ ಕಮಲಾಲಯೇ ಕಮಲ ಭವಾದಿ ವಂದಿತ ಪರೇ ಕಮಲ ಭವಾದಿ ಸುರವಂದಿತ ಪರೇ ಕಮಲ ಭವಾದಿ ಸುರವಂದಿತ ಪರೇ ಕಮಲೇ. ಇದೀಗ ಕೊನೆಯ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ.
ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರಲಿ ಕುಂಭಕುಚ ಜಗದಂಬೆ ನಿನ್ನ ಪದ ನಂಬಿಕೊಂಡೆನು ನರ ಶರೀರಲಿ ಅಂಬುಕೇಶನ ರಾಣಿ ಶರಣ ಬಿಂಬದೊಳು ನಲಿದಾಡೋ ಜನನಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಕೆಟ್ಟ ದೈತ್ಯರನ್ನೆಲ್ಲ ಮೆಟ್ಟಿ ಕುತ್ತಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಂಕರಿಗೆ ಕೆಟ್ಟ ದೈತ್ಯರನ್ನೆಲ್ಲ ಮೆಟ್ಟಿ ಕುತ್ತಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಂಕರಿಗೆ ಭ್ರಷ್ಟ ಮಹಿಮನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳದ ಇಳಿದ ರೇಣುಕ ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳದ ಇಳಿದ ರೇಣುಕ ಸೃಷ್ಟಿಯಳು ಪಟ್ಟದ ಬ್ರಹ್ಮನ ಶಿರವನರಿಸಿದ ಪರಮ ಪಾರ್ವತಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಹಿಂಡರ ಕಸರನ್ನು ಚಂಡಾಡಿ ಕೊರಳೋಳು ವೃಂದಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಹಿಂಡರ ಕಸರನ್ನು ಚಂಡಾಡಿ ಕೊರಳೋಳು ವೃಂದಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಮಂಡದೊಳ ಮೆರೆವಂತ ಮಂಡರ ತುಂಡು ಮಾಡಿದ ಖಂಡ ದೇವಗೆ ಮಂಡದೊಳ ಮೆರೆವಂತ ಮಂಡರ ತುಂಡು ಮಾಡಿದ ಖಂಡ ದೇವಗೆ ಕುಂದಣೆ ಶಿಶುನಾಳಗೀಶನ್ ಕಂಡೆ ನಿನ್ನಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೆಯು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಇದುವರೆಗೂ ಹರಿಣಿಗೌಡ ಸಾರಥ್ಯದಲ್ಲಿ ಒಂದು ಬಾರಿ ಸ್ಮರಣೆ ಸಾಲದೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ನಡೆದ ಭಕ್ತಿಭಾವ ಗೀತೆಗಳ ಸಂಗಮವನ್ನು ತಾವೆಲ್ಲ ಆಲಿಸಿದ್ದೀರಿ. ಇದುವರೆಗೂ ಕೂತು ಆಲಿಸಿ ಮಕ್ಕಳನ್ನು ಆಶೀರ್ವದಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಶಾರದಾ ಮಾತೆಯ ಅನುಗ್ರಹ ನಮಗೂ ನಿಮಗೂ ಎಲ್ಲರಿಗೂ ಇರಲಿ ಎಂದು
ಬೇಡಿಕೊಳ್ಳುತ್ತೇನೆ. ಕೊನೆಗೆ ನಮಗೆ ಇದುವರೆಗೂ ತಬಲಾದಲ್ಲಿ ಸಾಥ್ ನೀಡಿರುವಂತಹ ಈ ಮಂದಿರದ ಕಾರ್ಯದರ್ಶಿಗಳಾದ ಶ್ರೀ ಜಯಂತ್ ಉರ್ಲಾಂಡಿಯವರಿಗೂ ಹಾಗೂ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಸಾಯಿರಾಮ್ ಕೊಂಬೆಟ್ಟು ಅವರಿಗೂ ಹಾಗೂ ನಮಗೆ ಈ ವೇದಿಕೆಯಲ್ಲಿ ನಮ್ಮ ಒಂದು ಭಜನಾ ಸೇವೆಯನ್ನು ನೀಡಲು ಅನುವು ಮಾಡಿಕೊಟ್ಟ ಮಂದಿರದ ಎಲ್ಲ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸುತ್ತಿದ್ದೇವೆ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕರ್ನಾಟಕ. ಮಾತಾ ಭಗವದ್ಗೀತೆರೆಲ್ಲ ಒಂದು ವಿನಂತಿ ಇತ್ತೆ ಭಜನಾ ಕಾರ್ಯಕ್ರಮ ನೆರವೇರುಂಡು ಅವಿಡ್ದು ಬುಕ್ಕ ಮಹಾಮಂಗಳಾರತಿ ಆತು ಶಾರದಾ ಮಾತೆನ ಪೂಜೆ ನಡೆದುಕ್ಕ ಅನ್ನ ಸಂತರ್ಪಣೆ ಉಂಡು ಮಾತ ಭಗವದ್ಭಕ್ತಿ ಇರಲ್ಲ ಅನ್ನ ಸಂತರ್ಪಣೆ ಮಂತದೆ ಪೋಡು ಮಂಡದು ಈ ಮೂಲಕ ನಿಗಲ್ಟ ಪಣ್ಣೊಂದುಲ್ಲೆ ಮಾತ ಭಗವದ್ಭಕ್ತಿ ಇರಲ್ಲ ಇರಲ್ಲ ಒಣಸ್ಮಣ್ ಪಂದೆ ಪೋಯರ ಬಳ್ಳಿಂದು ಏನೊಂದುಲ್ಲೆ. ಎಷ್ಟು ಹೊತ್ತು ಹರಣಿಗೌಡ ಸಾರಥ್ಯದ ಆರೋಹಣ ಮ್ಯೂಸಿಕ್ ವತಿಯಿಂದ ಒಂದು ಬಾರಿ ಸ್ಮರಣೆ ಸಾಲದೆ ಎಂಬ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದ್ದೀರಿ. ತಾಯಿ ಶಾರದೆಯ ಎದುರುಭಾಗದಲ್ಲಿ ತಮ್ಮ ಕಲಾ ಸೇವೆಯನ್ನು ನೀಡಿದಂಥ ಪುಟಾಣಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷರಾದ ಸಿದ್ದರಾಮ ರೈಗಳು ಹಾಗೂ ವಿದ್ಯಾಜಯರಾವ್ ಹಾಗೂ ವೈಷ್ಣವಿ ಜಯರಾವ್ ಹಾಗೂ ಲೋಕೇಶ್ ಹೆಗ್ಡೆ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾನೆ. ಧನ್ಯವಾದಗಳು. ಈ ಪುಟಾಣಿಗಳು ಮತ್ತಷ್ಟು ಕಲಾ ಸೇವೆಯಲ್ಲಿ ಮುಂದುವರಿಯಲಿ ಅಂತ ತಾಯಿ ಶಾರದೆಯಲ್ಲಿ
ಶಾರದಾ ಭಜನಾ ಮಂದಿರದ ಪರವಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಹಾಗೆ ಶಿವಮಣಿ ಭಜನಾ ತಂಡ ಶಿವನಗರ ಕಲ್ಲೇಗದಿಂದ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 8:30 ಗಂಟೆಗೆ ಶ್ರೀ ಶಾರದಾ ತಾಯಿಗೆ ಮಹಾಪೂಜೆ ನಡೆದು ಆ ಬಳಿಕ ಅನ್ನಪ್ರಸಾದದ ವಿತರಣೆ ಆಗಲಿಕ್ಕಿದೆ. ಎಲ್ಲ ಭಗವದ್ ಭಕ್ತರು ಅನ್ನಪ್ರಸಾದವನ್ನು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824-248-1048, 0824-248-1096. Website www.mvshettycolleges.edu.in. ನನ್ನ ಆಯ್ಕೆ ಆಶೀರ್ವಾದ.